ಸುಜಾತ ಕನ್ನಡ ಲಾಕ್ಸರ್. ಗುಡ್ ಈವ್ನಿಂಗ್ ಸವಿತಾ ಓಕೆ ಓಕೆ, ವೆಲ್ಕಮ್ ವೆಲ್ಕಮ್ ಸುಜಾತಮ್ಮ, ವೆಲ್ಕಮ್. ಸಂಗೀತ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸುಜಾತಮ್ಮ. ಕಾಫಿ ಆಯ್ತಾ ನಿಮ್ಮದು? ಇವತ್ತಿನ ಓಲೆ ಸೂಪರ್. ಥ್ಯಾಂಕ್ ಯು ಸುಜಾತಮ್ಮ. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಸುಜಾತಮ್ಮ ಕಾಫಿ ಆಯ್ತಾ ನಿಮ್ಮದು? ಅಲ್ಲ, ಊಟ ಆದದ್ದ? ಪುನೀತ್ ಹರೀಶ್ ಅವರು ಬಂದು ನಮಸ್ಕಾರ ಪುನೀತ್ ಅವರೇ, ವೆಲ್ಕಮ್. ಕಾಫಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪುನೀತ್ ಅವರೇ ಕಾಫಿ ಆಯ್ತಾ? ಒಂದು ಲೈಕ್ ಕೊಡಿ ಆಯ್ತಾ ಪುನೀತ್. ಮತ್ತೆ ಸಬ್ಬಾಗದಿದೆಯಾ? ಸಬ್ಬಾಗಿ ಆಯ್ತಾ? ಲೈಕ್ ಕೊಟ್ಟು ಓಕೆ. ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು ಸೋ ಮಚ್. ಹಾ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮಿಂಚಿನ ಗೊಂಚಲ್ ಅವ್ರು ಬಂದ್ರು. ಹಾಯ್ ಮಿಂಚಿನ ಗೊಂಚಲ್, ವೆಲ್ಕಮ್. ಶಶಿಧರ್ ಅವರು ಬಂದ್ರು. ಹಾಯ್ ಶಶಿಧರ್ ಅವರು, ವೆಲ್ಕಮ್. ಮಿಂಚಿನ ಗೊಂಚಲು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಥ್ಯಾಂಕ್ ಯು. ರಾಘವೇಂದ್ರ ಶುಭ ಸಂಜೆ ಅಕ್ಕ, ಕಾಫಿ ಆಯ್ತಾ? ಕಾಫಿ ಆಗಿದೆ. ಶಾಂತಸಿಸ್ ಬಂದ್ರು. ಹಾಯ್ ದುರ್ಗಸಿಸ್ ಅಂತ ಹೇಳ್ತಿದ್ದಾರೆ. ಹಾಯ್ ಶಾಂತಸಿಸ್, ಕಾಫಿ ಅಂಡೆ ಶಾಂತಸಿಸ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈಗ ಇಲ್ಲಿ 6 ಗಂಟೆ. ಹೌದಾ ಸುಜಾತಮ್ಮ? ಗೋಪಾಲ್ ಹಾಯ್ ಅಂತ ಹೇಳ್ತಾರೆ. ಎಥಿಕಲ್ ವ್ಯೂ ಜಸ್ಟಿಸ್ ಫಾರ್ ಸೌಜನ್ಯ. ಹೌದೌದು ಅಂಡೆ ಚಾಂಡ್ ದುರ್ಗಸಿಸ್ ಅಂತ ಹೇಳಿದ್ರೆ ಚಾಂಡಿಗೆ ಮಿಂಚಿನ ಗೊಂಚಲು ನಮ್ಮ ಮನೆಗೆ ಎಲ್ಲರೂ ಯಾರೆಲ್ಲ ಬಂದಿಲ್ಲ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಿಂಚಿನ ಗೊಂಚಲು ಅವರು ನೋಡಿ, ಮಿಂಚಿನ ಗೊಂಚಲು ಚಾನೆಲ್ ಇದೆ, ಅವರಿಗೆ ಕನೆಕ್ಟ್ ಆಗ್ಯದಾ? ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಸುಜಾತಮ್ಮ, ವಾಕಿಂಗ್ ಹೋಗ್ತೀರಾ? ಮೋಹನ್ ಬಾಬು ಅವರು, ವೆಲ್ಕಮ್ ಮೋಹನ್ ಬಾಬು. ಒಂದು ಲೈಕ್ ಕೊಡಿ ಆಯ್ತಾ? ಪಿಂಕ್ ಮೇಡಮ್ಮು. ಹೌದೌದು, ಪಿಂಕ್. ಚಿಕ್ಕಣ್ಣ ಜಮಖಂಡಿ ಅವರು, ಹಾಯ್ ಸಂಗೀತ, ಕನ್ನಡ ಬರುತ್ತಾ? ಬರ್ತದೆ ಕನ್ನಡ. ಜಮಖಂಡಿ ಅವರೇ ಒಂದು ಲೈಕ್ ಕೊಡಿ. ಜಮಖಂಡಿ ಅವರೇ ನನ್ನ ಲೈವ್ಗೆ ಬನ್ನಿ. ಓಕೆ ಮತ್ತೆ ಬರ್ತೇನೆ. ಎಷ್ಟು ಗಂಟೆಗೆ ಲೈವ್ ನಿಮ್ಮದು? ಪಿಂಕಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಆಂಡ್ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಶಿಧರ ಹಿಪ್ಪರ್ಗಿ ಅವರು, ಅಕ್ಕ ಬಾ ಮನೆಗೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಸಿಸ್, ಗೋಪಾಲ್ ಭಾಗ್ಯನ ಬೆರಿಬೇನೆ ಕಡಿಮೆ ಅಂಡಕ್ಕೆ ಒಂದುಳ್ಳೇರು. ಶಾಂತ ಸಿಸ್, ಹಾಯ್ ಸುಜಾತ ಮೇಡಮ್ ಅಂತ ಹೇಳ್ತಾರೆ. ನೀವು ಇಷ್ಟು ಪೊರ್ಲು ಹೇಗೆ? ಓಲು ಪೊರ್ಲು ತೋಜುನ ಮಾರ್ರೆ ಎಂದು ತೋಜಿನ ಒಲ್ಲಿರೆಗೆ. ಚಿಕ್ಕಣ್ಣ ಜಮಖಂಡಿ 1 ಲೈಕ್ ಕೊಟ್ಟೆ, ಒಂದು ಕಮೆಂಟ್ ಮಾಡಿದೆ ಸಂಗೀತ. ಓಕೆ ಥ್ಯಾಂಕ್ ಯು ಚಿಕ್ಕಣ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾಂತ ಅಕ್ಕ ಚಾ ಅಂಡಕ್ಕೇನೊಂದಲ್ಲೇರು? ಚಾ ಆಗಿದೆ ನಂದು. ಶಾಂತಕ್ಕನದು ಕೂಡ ಆಯ್ತಾ ಚಾ? ಅವ್ರದ್ದು ಕೂಡ ಆಯ್ತಾ ಅಂತ. ಇಲ್ಲಿ ಟೈಮ್ ಅಂದರೆ 8 ಗಂಟೆ. ಓಕೆ ಮತ್ತೆ ಬರ್ತೇನೆ ಸುಜಾತಮ್ಮ. ಸಿಂಚನ ಶೆಟ್ಟಿ ಬಂದರು. ಸಿಂಚನ ಶೆಟ್ಟಿ ಅವರೇ, ಹಾಯ್ ಮ್ಯಾಮ್ ಅಂತ ಹೇಳಿ. ಹಾಯ್ ಸಿಂಚನ, ವೆಲ್ಕಮ್. ಚಾಂಡ್ ಗೋಪಾಲ್ ಇರ್ನದಾದಿಕ್ಕೆ ಕೃಪೇಶ್ ಗೌಡ ಅವರು ಬಂದರು. ಹಾಯ್ ಕೃಪೇಶ್ ಅವರೇ, ಒಂದು ಲೈಕ್ ಕೊಡಿ. ಕೃಪೇಶ್ ಅವರೇ, ಸಿಂಚನ ಶೆಟ್ಟಿ ಅವರೇ ಒಂದು ಲೈಕ್ ಕೊಡಿ ಆಯ್ತಾ? ನಿಮ್ಮದು ಯಾವ ಊರು ಸಂಗೀತ? ನಮ್ದು ಮಂಗಳೂರು. ಶಶಿಧರ ಚಾ ಕುಡಿ ಲೈಕ್ ಕೊರಿಯ. ಥ್ಯಾಂಕ್ ಯು. ಸಿಂಚನ ಶೆಟ್ಟಿ, ನಾವು ಉಡುಪಿಯವರ ನೀವು? ನಾವು ಮಂಗಳೂರು, ಸುರತ್ಕಲ್. ಶಾಂತ ಪ್ರವೀಣ್ ಮೂಲ್ಯ 4:39 ಗಾದೆ ಶಾಂತ ಸಿಸ್ಸವು 4:34 ಈನ ಮಂಗಳೂರು. ಓಲು ಸುರತ್ಕಲ್ಗೆ ನೋಡಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸಬ್ಬಾಗದವ್ರು ಸಬ್ಬಾಗಿ ಆಯ್ತಾ? ಸುಜಾತ ಕನ್ನಡ ಹಾಯ್ ಸಿಂಚನ ಅಂತ ಹೇಳ್ತಾ ಇದ್ದಾರೆ. ಟೈಮಾ? ಟೈಮ್ ಗೊತ್ತಾನು ಟೈಮ್. ಓಕೆ ಗೊತ್ತಾನ. ಹಾಯ್ ಸಿಂಚನ ಅಂತ ಹೇಳ್ತಾ ಇದ್ದಾರೆ. ನಾನು ಸುಜಾತ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸುಜಾತಮ್ಮ ಹಾಯ್ ಸಿಂಚನ ಅಂತ ಹೇಳ್ತಾ ಇದ್ದಾರೆ. ನಾನು ಸುಜಾತ ಅಂತ ಹೇಳ್ತಾ ಇದ್ದಾರೆ. ಶಶಿಧರ ನಿನಗೆ ಆಂಟಿ ಕಾಣಿಸ್ತಾರ? ನೀನು ಅಜ್ಜ ಅಂತ ಹೇಳ್ತಾ ಇದ್ದೀಯಾ? ಗೋಪಾಲ
ನಿಮ್ಮ ಚಾನೆಲ್ ಇಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಸಿಂಚನ ಅವ್ರ ಚಾನೆಲ್ ಇಲ್ವಾ? ಮಿಂಚಿನ ಗೊಂಚಲು ಚಾನೆಲ್ ಇಲ್ವಾ? ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬೇಡಿ, ಒಂದು ಕಮೆಂಟ್ ಮಾಡಿ ಆಯ್ತಾ, ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ. ಯಾವ ಸಿಂಚನ ಅಂತ ಕೇಳ್ತಾ ಇದ್ದಾರೆ. ಕರ್ಣ ಅವರು ಬಂದ್ರು, ಹೆಲೋ ಮ್ಯಾಮ್ ಅಂತಾರೆ. ಹೆಲೋ ಕರ್ಣ ಅವರೇ, ಒಂದು ಲೈಕ್ ಕೊಡಿ ಕರ್ಣ ಅವರೇ, ಒಂದು ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ. ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ನನಗೆ ಕೂಡ ಗೊತ್ತಾಗಿಲ್ಲ ಸುಜಾತಮ್ಮ. ಅಂದು ಬೊಕ್ಕದಾದ ಅಂಟು ಪನ್ಪುನ್ ಕರ್ಮ ಆಯ್ನ ಯಾನೇ ಕವಿ ನಡಿಗಡೆಗೆ ಹೊಡೆದು ಹೊಡ್ತೀನಿ ಶಾಂತ ಬೊಕ್ಕದಾದ ಅನ್ಕೊಂಡು ಎತ್ತೀನಿ. ಚರಣ್ ಶರಣ್ ಆಯ್ ಸಿಸ್ಟರ್ ಅಂತ ಹೇಳ್ತಾರೆ. ಶ್ಲೋಕ ಅವರು ಉಡುಪಿನ, ನೀವು ಅಲ್ಲಲ್ಲ ನಾವು ಸುರತ್ಕಲ್. ಚಂದು ಬಾಯಿ ಹಾಯ್ ಅಂತ ಹೇಳ್ತಾರೆ. ಹಾಯ್ ಚಂದು, ವೆಲ್ಕಮ್. ಒಂದು ಲೈಕ್ ಕೊಡಿಯ ಚಂದು. ಲೈಕ್ ಯಾರೆಲ್ಲ ಕೊಡಲಿಲ್ಲ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಯಾರಿಗೂ ಎಷ್ಟೇ ಪ್ರಾಯ ಆದ್ರೂ ಆಂಟಿ ಹೇಳಬಾರ್ದು, ಬೇಡ ಆಯ್ತು. ಹೌದೌದು, ಆಂಟಿ ಹೇಳ್ಬಾರ್ದು, ಅಕ್ಕ ಓಕೆ, ಸಿಸ್ ಅಕ್ಕ ಅಂತ ಅಲ್ವಾ. ನನ್ನ ಫ್ರೆಂಡ್ ಪ್ರೇಮಕ್ಕನ ಮಗಳು ಸಿಂಚನ ಅಂತ ಇದ್ದಾರೆ. ಅವರ ಇದು ಸುಜಾತ ಅವರು ನೋಡಿ, ಸಿಂಚನ ಅವರೇ ಸುಜಾತ ಅವರು ಕರಿತಾ ಇದ್ದಾರೆ. ನಿಮ್ಗೆ ಇವರ ಗುರ್ತುಂಟಾ? ಶರತ್ ಶೆಟ್ಟಿ ಬಂದ್ರು, ಹಾಯ್ ಅಂತ ಹೇಳ್ತಾರೆ. ಹಾಯ್ ಶರತ್ ಶೆಟ್ಟಿ ಅವರೇ, ವೆಲ್ಕಮ್ ವೆಲ್ಕಮ್. ನಾನು ಅವಳು ಅಲ್ಲ ಅಕ್ಕ ಅಂತ ಹೇಳ್ತಾ ಇದ್ರೆ. ಹೌದಾ, ಅವರಲ್ಲಂತೆ ಸುಜಾತ ಸಿಸ್, ಅವರಲ್ಲಂತೆ, ಇದು ಬೇರೆ ಸಿಂಚನ ಅಂತೆ. ಸಿಂಚನ ಚಾನಲ್ ಇದೆಯಾ? ಶ್ಲೋಕ್ ರೈ ಕುಡ್ಲ ಎಂಚ ಉಲ್ಲರ ಸಿಸ್ ಯಾನ ಮಂಗಳೂರು ಅಂದಿ ಶ್ಲೋಕ್ ಒಂಜಿ ಲೈಕ್ ಕೊಡ್ಲಿ ಅವೇ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ಗೆ. ಹೌದಾ, ನಾನು ಕೂಡ ಮಂಗಳೂರು, ನಾನು ಸುರತ್ಕಲ್ ಮಂಗಳೂರಲ್ಲಿ. ಇಲ್ಲ ಅಕ್ಕ ಅಂತ ಹೇಳ್ತಿದ್ದೆ. ಸರಿ ಸರಿ ಅಂತ ಹೇಳ್ತಾ ಇದ್ದಾರೆ ಸುಜಾತ ಅವರೇ. ಅವರು ಸಿಂಚನ ಬೇರೆ ಅಂತೆ. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡೋದವ್ರು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಮತ್ತೆ ಸಬ್ ಆಗದವರು ಸಬ್ ಆಗಿ ಆಯ್ತಾ. ಬೆಲ್ ಬಟನ್ ಅನ್ನು ಒತ್ತಿ, ನೋಟಿಫಿಕೇಶನ್ ಆನ್ ಆಗ್ತದೆ ಆಗ. ಹೈಡಲ್ಲಿ ಇರೋರು ಲೈಕ್ ಕೊಡಿ ಅಂತ ಹೇಳ್ತದೆ. ಶಾಂತ ಸಿಸ್ ದಾದ ಚಾಕ ದಾದ ತಿನ್ರಿ. ಅವರೇ ಮಾರಾಯರೇ ಸಿಂಚನ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲ ಅಂತ ಹೇಳ್ತಾರೆ ಗೋಪಾಲ. ಅವರ ಬೇರೆ ಸಿಂಚನ ಅಂತೆ. ಸಿಂಚನ ಹೆಸರು ತುಂಬ ಜನ ಇರ್ತದಲ್ಲ. ನಿಮಗೆ ಕೃಷ್ಣಾಪುರ ಗೊತ್ತಾ? ಹೌದೌದು ಗೊತ್ತುಂಟು ಕೃಷ್ಣಾಪುರ. ನೀವು ಕೃಷ್ಣಾಪುರದವರ ಸುರೇಶ್ ಅವರೇ? ನಂದು ಗುರ್ತುಂಟ ನಿಮಗೆ? ನಂದು ಪರಿಚಯ ಇದೆಯಾ ಸುರೇಶ್ ಅವರೇ? ಕೃಷ್ಣಾಪುರ ಗೊತ್ತುಂಟು ನನಗೆ. ಶ್ಲೋಕ್ರೈ ಕುಡ್ಲ ಅವರು ಎಂಚಿ ಕಜಿಪು ಕೋರಿ ಏನಿ ಕೋರಿ ಸುಕ್ಕ ಚಿಪ್ಸ್ ಇರೇಗದಾದೆ ದುರ್ಗ ಸಿಸ್ ಯಾ ದಾಲ ತಿಂತಿಜಿ ಹಾಸ್ಪಿಟಲ್ ಪೋದು ಬತ್ತತೆ ಬಾಲೆ ತುದು ಬತ್ತತೆ ಬತ್ತದ ಒಂಚೂರು ಜೆತ್ತಲಕ್ಕದು ಬತ್ತೆ. ಶ್ಲೋಕ್ರೈ ಕೂಡ ಎಂಚಿ ಕಜಿಪು ಕೋರಿ. HN ಸಿರಾಜ್ ಅವ್ರ ಅಕ್ಕ ಗಿಫ್ಟ್ ಕೊಟ್ಟು ಬಂದಿದ್ದೇನೆ, ಲೈಕ್ ಕೊಟ್ಟು ಬಂದಿದ್ದೇನೆ. ಓಕೆ ಸಿರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಚಾನಲ್ ಇದೆಯಾ ಸಿರಾಜ್ ಅವರೇ? ಒಂದು ಲೈಕ್ ಕೊಡಿ ಆಯ್ತಾ. ಶರತ್ ಶೆಟ್ಟಿ ಅವರೇ, ನಿಮ್ಗೆ ಗಿಫ್ಟ್ ಕೊಟ್ಟೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಶೆಟ್ಟಿಗಾರ್ ಹಾ ಅಂತ ಹೇಳ್ತಾ ಇದ್ದಾರೆ. ಗುರ್ತೊಂಡೆ ಅನ್ನ ಸುರೇಶ್ ಒಲಿ ಮಾರ್ರೆ ಒಲ್ಪ ಇರ್ನಿಲ್ಲ. ಇಂಡಿಯಾದಲ್ಲಿ ಒಬ್ಬರೇ ಸಿಂಚನ ಇರುವುದು, ಅವರು ಅವರು ಇವರಿಗೆ. ಅಯ್ಯೋ ಗೋಪಾಲ, ಐಡಲ್ಲಿ ಯಾಕೆ ಇರೋದು ಬನ್ನಿ ಕೆಳಗೆ ಅಂತ ಹೇಳ್ತಾ ಇದ್ರೆ. ಚೆಕ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸಿರಾಜ್ ಅವರೇ, ಒಂದು ಲೈಕ್ ಕೊಡಿ, ಮತ್ತೊಂದು ಸಬ್ ಆಗಿ ಆಯ್ತಾ. ಎಂತ ಮಾಡೋದು ಹೈಡಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅಕ್ಕ ನಿಮಗೆ ನಮ್ಮ ಫ್ಯಾಮಿಲಿಗೆ ದೇವರು ಒಳ್ಳೆಯದು ಮಾಡಲಿ, ನಿಮಗೆ ನಿಮ್ಮ ಐಶ್ವರ್ಯ ಥ್ಯಾಂಕ್ ಯು ಸಿರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓ ದೇವಾ ಅಂತ ಹೇಳ್ತಾ ಇದ್ದಾರೆ. ಅದು ಸಿಂಚನ ಅಂತ ಹೆಸರು ತುಂಬ ಜನ ಇರ್ತಾರೆ ಸಿಂಚನ ಅವರೇ ಆಯ್ತಾ. ಅದು ನಮ್ಮ ಗೋಪಾಲ ಅವರು ಸ್ವಲ್ಪ ಕಾಮಿಡಿ ಆಯ್ತಾ. ನೋಡಿ ಲೈವ್ಗೆ ಬಂದವರು ಲೈಕ್. ರಾಘವೇಂದ್ರ ಅವರು ಬಂದರು, ಹಾಯ್ ಆಯಿತು ಅಕ್ಕ, ಗುಡ್ ಆಫ್ಟರ್ನೂನ್. ಟೀ ಆಯ್ತಾ? ಟೀ ಆಗಿದೆ ರಾಘವೇಂದ್ರ ಅವರೇ. ಮತ್ತೆ ಹೇಗಿದ್ದೀರಾ ರಾಘವೇಂದ್ರ ಅವರೇ? ನಿಮ್ದಾಯ್ತಾ ಟೀ? ಅಕ್ಕ ಚಾನಲ್ ಉಂಟು. ಹೌದಾ, ಓಕೆ. ನೋಡಿ ಚಾನಲ್ ಇದ್ರೆ ಒಬ್ಬರಿಗೊಬ್ರು ಕನೆಕ್ಟ್ ಆಗಿ ಆಯ್ತಾ. ಚಾನಲ್ ಇರುವವರಿಗೆ ಕನೆಕ್ಟ್ ಆಗಿ. ಸಿಂಚನ ಅಕ್ಕ ಸತ್ಯ ಹೇಳಿ, ನೀವೇ ಅಲ್ಲವ ಅವರು ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಏನೋ ಗೋಪಾಲ ಕಾಮಿಡಿ ಮಾಡ್ತೀರಾ ಅಂತ ಹೇಳಿ ಅವರು ಸ್ವಲ್ಪ ಕಾಮಿಡಿ. ಕುಕ್ಕಿಂಗ್ ಹೌಸ್ ಅವ್ರು ಬಂದರು, ಹಾಯ್ ಕುಕ್ಕಿಂಗ್ ಹೌಸ್, ವೆಲ್ಕಮ್. ಕುಕ್ಕಿಂಗ್ ಹೌಸ್ ಅವರೇ, ಕಾಫಿ ಆಯ್ತಾ ನಿಮ್ದು? ಅಕ್ಕನ ಟೀ ಕುಡಿಯಲ್ಲ, ಸಾಯಂಕಾಲ ಒಂದೇ ಸಲ ಊಟ. ಹೌದಾ, ಓಕೆ. ಏರ್ ಲಾಕ್ಸ್ ಅವ್ರು ಬಂದರು. ಏರ್ ಲಾಕ್ಸ್ ಅವರೇ, ವೆಲ್ಕಮ್. ಹಾಯ್ ಅಂತ ಹೇಳಿದೆ. ಹಾಯ್ ಎಸ್ ಲಾಕ್ಸ್ ಅವರೇ. ಸುಜಾತ ಕನ್ನಡ ಲಾಕ್ಸ್ ಅವ್ರು ನನಗೆ ಗಿಫ್ಟ್ ಕೊಡಿ ಅಂತ. ನೋಡಿ ಸುಜಾತ ಅಮ್ಮ ಇದ್ದಾರೆ. ಸುಜಾತ ಕನ್ನಡ ಲಾಕ್ಸ್ ಅವರಿಗೆ ಗಿಫ್ಟ್ ಕೊಡೋದವ್ರಿಗೆ ಗಿಫ್ಟ್ ಕೊಡಿ ಆಯ್ತಾ. ಸುಜಾತ ಅಕ್ಕ ಬಿಸಿ ಆದ್ರು ಅಂತ ಹೇಳ್ತಾ ಇದ್ದಾರೆ. ಸಿಂಚನ ಸಿಟಿ, ಅಯ್ಯೋ ಅಣ್ಣ ನಾನು ಅವಳಲ್ಲ. ಹೌದೌದು, ತುಂಬ ಮಂದಿ ಇರ್ತಾರೆ ಸಿಂಚನ ಹೆಸರಿನಲ್ಲಿ ಅಲ್ವಾ.
ಲೈಕ್ ನನ್ನ ಅಂತ ಹೇಳ್ತಿದ್ದೆ, ನಾನು ಕಪ್ಪು ನನ್ನ ತಪ್ಪ ಅಂತ ಕ್ರಾಸ್ಟಸಿಸ್ ಬಂದ್ರು ಲೈಕ್ ಅಂತ ಹೇಳ್ತಾರೆ. ಕ್ರಾಸ್ಟಸಿಸ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕಾಫಿ ಅಂಡಿ ಕ್ರಾಸ್ಟಸಿಸ್, ಕಾಫಿ ಕುಡಿಯಲ್ಲ ಸಿಸ್? ಹೌದಾ, ಓಕೆ ಓಕೆ. ತುಂಬ ಮಂದಿ ಕಾಫಿ ಕುಡಿಯೋದಿಲ್ಲಲ್ಲ, ಒಂದೇ ಹೊತ್ತು ಕುಡಿತಾರೆ, ಇಲ್ಲದಿದ್ರೆ ಒಂದು ಹೊತ್ತು ಕೂಡ ಕುಡಿಯೋದಿಲ್ಲ. ನಾನು 2 ಹೊತ್ತು ಕೂಡ ಕುಡಿತೇನೆಪ್ಪ ಕಾಫಿ. ಸಬ್ಬಾಗಿದ್ದೀನಿ, ಅದಕ್ಕೆ ಹೇಳಿದೆ ಗಿಫ್ಟ್ ಕೊಟ್ಟಿದ್ದೆ. ಓಕೆ ಓಕೆ. ನಿಡೋನಿ ಸ್ಪೆಷಲ್ ನ್ಯೂಸ್ ಅವ್ರು ಬಂದರೆ ಇವತ್ತು ಯಾವ ಹಾಡು ಹಾಡುತ್ತೀರಿ ನೀವು? ಯಾವುದಾದ್ರೂ ಲಿರಿಕ್ಸ್ ಇದ್ರೆ ಹಾಕಿ, ಗೊತ್ತಿದ್ರೆ ಹಾಡ್ತೇನೆ ನಿಡೋನಿ ಅವರೇ. ನನಗೆ ನೀವು ಹೇಳಿ ಫಸ್ಟಿಗೆ ಯಾವುದು ಗೊತ್ತಿಲ್ಲ ಅಂತ ಕೇಳಿ ರಿಲಿಕ್ಸ್ ಹಾಕಿ ನೀವು. ಅಕ್ಕ ನೀವು ಎಲ್ಲಿಂದ ಲೈವ್ ಮಾಡ್ತಿರೋದಾ? ನಾನು ಮಂಗಳೂರಿನಿಂದ ನೇರ ಪ್ರಸಾರದಲ್ಲಿದ್ದೇನೆ. ಅವರು ಗುಡ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಕ್ಕ ನೀವು, ನಾನಿಲ್ಲಿ ಮಂಗಳೂರಿನಿಂದ ಲೈವ್ ಅಲ್ಲಿದ್ದೇನೆ ಆಯ್ತಾ. ಗೋಪಾಲ ಭಾಗ್ಯ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟಸಿಸ್ ಮತ್ತೆ ಏನು ಕದ್ದು ನೋಡುದು ಹೈಡಲ್ಲಿ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ವರಿ ಸಿಂಚನ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ ಸುಜಾತ ಅವರು. ರಾಘವೇಂದ್ರ ಅವ್ರ ಮನೆಯಲ್ಲಿ ಲವ್ ಮಾಡೋದು. ಉಗ್ರಂ ಟೀಮ್ ರಾಹುಲ್ ಬಂದಿರ. ಹಾಯ್ ರಾಹುಲ್, ವೆಲ್ಕಮ್ ವೆಲ್ಕಮ್. ರಾಹುಲ್ ಕಾಫಿ ಪರಿಹಾರ ಡೋಂಟ್ ವರಿ ಬಿ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುಂಡಮ್ಮ ಅಂತ ಹೇಳ್ತಾ ಇದ್ದಾರೆ ಸುಜಾತ ಸಿಸ್. ಅಕ್ಕ ನಮ್ಮ ಊರಲ್ಲಿ ಮಳೆ ಉಂಟು ಸಿರಾಜ್ ಅವರೇ. ನಮ್ಮ ಊರು ಮಂಗಳೂರು. ಲೈಕ್ ನನ್ನ ಮಲ್ಲಿಕಾ ಸಿಸ್ಟರ್ ಬಂದರು. ಹಾಯ್ ಮಲ್ಲಿಕಾ ಸಿಸ್ಟರ್, ವೆಲ್ಕಮ್ ವೆಲ್ಕಮ್. ಮಲ್ಲಿಕಾ ಸಿಸ್ ಕಾಫಿ ಅಂಡೆ ಲೈವ್ ಮಾರ್ರೆ. ಹೌದು ಅವು ಸ್ಪೆಲ್ಲಿಂಗ್ ಮಿಸ್ಟೇಕ್, ಅದು ಪೈಕೆ ಅಂಡ್ ಮಂತ್ಜಿ. ಉಗ್ರಾಮ್ ನಮಸ್ತೆ ಅಂತ ಹೇಳ್ತಾರೆ. ಮಲ್ಲಿಕಾ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ವೆಲ್ಕಮ್ ನಿಮಗೆ. ಎಲ್ಲರದ್ದು ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆಲ್ ಈಸ್ ವೆಲ್ ಅಂತ ಹೇಳ್ತಾ ಇದ್ದಾರೆ. ಸಿಂಚನ ಶೆಟ್ಟಿ, ಅಲ್ಲಿ ಮಳೆ ಉಂಟು ಮೇಡಮ್? ಹೌದೌದು, ಮಳೆ ಈಗ ಕಡಿಮೆ ಉಂಟು. ಇವತ್ತು ಸ್ವಲ್ಪ ಬೆಳಿಗ್ಗೆ ಇತ್ತು, ಮತ್ತೆ ಈಗ ಸ್ವಲ್ಪ ಕಡಿಮೆ ಉಂಟು. ಇನ್ನು ಬಂದರೆ ಮತ್ತೆ ನಿಲ್ಲುವುದಿಲ್ಲ ಮಳೆ ಬಂದರೆ. ಸುಜಾತ ಸಿ ಸಾಯಿ ಅಂತ ಹೇಳ್ತಾ ಇದ್ದಾರೆ. ಏರ್ಲಾಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ರಾವ್ರು. ಥ್ಯಾಂಕ್ ಯು ರಾವ್ರು. ಹಿಂದಿ ಲಿರಿಕ್ಸ್ ಹಾಕ್ಲೆ ಸಿಸ್ಟರ್. ಯಾವ ಪದ್ಯದ್ದು ಹಾಕ್ತೀರಾ ನಿಡೋನಿ ಅವರೇ? ಹಿಂದಿ ಗೊತ್ತಿದ್ದದೊಂದು 4 ಲೈನ್ ಹಾಕಿ. ನಾನು ನೀನು ಒಂದಾದ ಮೇಲೆ ಯಾವ ಸಾಂಗ್? ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ. ಸಿಂಚನಕ್ಕ ಸಾರಿ ಬೇಜಾರು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಚಾಂಡಿ ರಾವ್ ನೀರ್ನಾಡೆ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸುಜಾತಮ್ಮ. ಮಲ್ಲಪ್ಪ ಅವರು ಬಂದರು. ಮಂಗಳೂರ ನಿಮ್ಮದು? ಹೌದೌದು ನಮ್ಮದು ಮಂಗಳೂರು. ಒಂದು ಲೈಕ್ ಕೊಡಿ ಮಲ್ಲಪ್ಪ ಅವರೇ. ಮಳೆ ಉಂಟು ಸಿಸ್? ಈಗಿಲ್ಲ, ಈಗ ಮಳೆ ಕಡಿಮೆ ಉಂಟು. ಬೆಳಿಗ್ಗೆ ಇತ್ತು ತುಂಬ. ಸುಜಾತಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸುಜಾತಮ್ಮ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಅವರು ಬೈತಾರೆ ಮಾರಾಯರೆ. ಉಗ್ರಮ್ಮ ನನ್ನ ಊರು ಮಂಗಳೂರು. ಹೌದಾ ಸಿರಾಜ್ ಅವರೇ? ಕಪ್ಪು ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ಸುಜಾತಮ್ಮ ಹಾಯ್ ಮಲ್ಲಿ, ನಾನು ಬರ್ತೀನಿ ಬಾಯ್ ಮಲ್ಲಿಕಾ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಸ್ಕಿಪ್ ಮಾಡೆ. ಶಾಂತ ಸಿಸ್ನ ಮೆಸೇಜ್ ಓಲುಂಡು. ಶಾಂತ ಸಿಸ್ನ ಮೆಸೇಜ್ ನಾನು ನೀನು ಒಂದಾದ ಮೇಲೆ ಅತ್ತೆ ಅವು ಸಾಂಗ್ ಪನಿಯೇ ಅವು ಸಾಂಗ್ ಪನಿಯೇ ಬೇತೆ ಸ್ಕಿಪ್ ಮಾಡ ಬೇತೆ ತೋಜ್ಜಿ ಮೆಸೇಜ್ ಪೂರ ಫೋನ್ಗೆ. ಹಾಯ್ ಮಲ್ಲಿಕಾ ಅಪ್ಪನೊಂದುಲ್ಲೇರು. ಓಕೆ ಸುಜಾತ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾರು ಗೋಪಾಲನ್ನ ಅಂತ ಕೇಳ್ತಾ ಇದ್ದಾರೆ. ಸುಜಾತ ಅವರು ಬಾಯ್ ಅಂತ. ಬಾಯ್ ಸುಜಾತಮ್ಮ ಬಾಯ್. ಮಲ್ಲಿಕಾ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈರ್ನ ಕೋಡೆದ ಕೆವಿತ ಓಂಡಿಯೇ ಉಂಡು ಕೋಡೆದ ಕೆವಿತಲುಂಡು, ಇನಿತ ಕೆವಿತಲುಂಡು, ಮುರಂದ ಕೆವಿತಲು ಮಾತುಂಡು. ದಾಯಿ ಮಲ್ಲಿಕಾ ಸಿಸ್ ತುಯ್ಯಾರ ಕೋಡೆದ ಕೆವಿತ. ಮಳೆಗೆ ಕೊಡೆ ಅಂಬ್ರೆಲ್ಲ ಯೂಸ್ ಇಲ್ಲ. ಅಲ್ಲಿನ ಮಳೆಗೆ ಕೊಡೆ ಅಂಬ್ರೆಲ್ಲ ಯೂಸ್ ಇಲ್ಲ. ಯಾಕೆ? ಕೊಡೆ ಹಿಡಿತೇವೆ ನಾವು ಮಳೆಗೆ, ಕೊಡೆ ಹಿಡ್ಕೊಂಡೇ ಹೋಗುದು. ಏರ್ಲಾಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ಏರ್ಲಾಕ್ಸ್ ಅವ್ರೆ ಕುಕಿಂಗ್ ಹೌಸ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ. ಸತೀಶಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತೇಶ್ ಸೂಪರ್ ಅಂತ ಹೇಳ್ತಿದ್ದಾರೆ. ಕಷ್ಟಕ್ಕಲ್ಲವದು ಕ್ರಾಸ್ಟ್ ಅಕ್ಕ ಇವರೇ ನನಗೆ ಬೈಯುವುದು
ವೈಯುದು ಅಂತ ಹೇಳ್ತಾ ಇದ್ದಾರೆ. ಓಕೆ ಕುಕಿಂಗ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ರೇಖಾ ಚಾನಲ್ ಅವರು ಹಾಯ್ ಸಿಸ್ ಅಂತ ಹೇಳಿದ್ದಾರೆ. ಹಾಯ್ ರೇಖಾ ಅವರೇ, ವೆಲ್ಕಮ್ ವೆಲ್ಕಮ್. ಮಲ್ಲಿಕಕ್ಕ ಹಾಯ್. ರೇಖಾ ಅವರು ಗುಡ್ ಅಂತ ಹೇಳ್ತಾ ಇದ್ದಾರೆ. ಮುಬಾರಕ್ ಅವರು ಬಂದರು. ಉಗ್ರ ಟೀಮ್ ಹಾಯ್ ಅಂತ ಹೇಳಿದ್ದಾರೆ. ಮಲ್ಲಿಕಾ ಸಿಸ್ ಮುಬಾರಕ್ ವೆಲ್ಕಮ್. ಮುಬಾರಕ್ ಅವರು ಒಂದು ಲೈಕ್ ಕೊಡಿ. ये दुनिया महफिल मेरे काम की नहीं, ये दुनिया ये महफिल मेरे काम की नहीं. ಅದು ಬೇಡ, ಅದಷ್ಟೇ ಬರುದು. ನಿಡೋಣಿ ಅವರೇ, ಅದಷ್ಟೇ ಬರುದು. ಉಗ್ರಂ ನೀವು ಗೋಪಾಲ್ಗೆ ಬೈದ್ರಾ ಅಂತ ಕೇಳ್ತಾ ಇದ್ದಾರೆ. ಕಿಸ್ಕೋಸ್ ನಾವು ಹಾಲ್ಗೆ ದಿಲ್ ಬೇಕರಾರ್, ಅದು ಬರುವುದಿಲ್ಲ, ಅದು ಓದಬೇಕಾಗ್ತದೆ ಖಾಲಿ. ಕುಕ್ಕಿಂಗ್ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಮೆಂಟ್ ಆನ್ ಚಿಕನ್ ಗ್ರೇವಿ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಅಮೀನಾ ಸಾಬ್ ಅವ್ರು ಬಂದರು. ಲೈಕ್ ಕೊಡಿ ಆಯಿತಾ. ಏರ್ ಲಾಕ್ಸ್ ಅವರು ರೀಡ್ ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ರೀಡ್ ಫಾಸ್ಟ್ ಮಾಡ್ಬೇಕೀಗ. ಸರಿ ಉಂಟಂತ ಹೇಳ್ತಾ ಇದ್ದಾರೆ. ಈರೆ ಚಾಪಾರ್ದು ಜೆಪ್ಪುಲೆ ಬರೋದಿಲ್ಲ ನಿಶಾದ್ ದಾಯಿಯೇ ನಿಶಾದ್ ಚಾಪಾರ್ದು ಜೆಪ್ಪು ಹೊರ ಜೆತ್ತಲು ಅಕ್ಕಿನಿ ಅನ್ಬೋ ಯಾನು ಹಾಸ್ಪಿಟಲ್ ಹೋದ್ ಬರ್ತು ಜೆತ್ತಲು ಅಕ್ಕಿ ನನ್ನ ಒಳ್ಳೆ ಜೆಪ್ಪು ನನ್ನ ಮಂಡೆ ನನ್ನ ಅಟಿಲಾವ ಚೆಂಕ್. ರಾಮ್ ಫ್ರಿಂಗ್ ಲಾಕ್ಸ್ ಅವ್ರು ಬಂದರು. ಹಾಯ್ ರಾಮ್ ಅವರೇ, ವೆಲ್ಕಮ್ ವೆಲ್ಕಮ್. ನಮ್ಮೂರು ಮಂದಾರ ಹೂವೆ ಸಾಂಗ್ ಪನ್ಪೆ ನಮ್ಮ ಅಕ್ಕ ಎನ್ನ ಪುದರ್ದ ಪಿರ ಒಂಜಿ ಪುದರ್ ತುಯ್ಯರೆ ಅವು ಉಗ್ರಂ ಪಂಡ ಕುಲೆಕ್ ನಿಂಬೆ ಕಟ್ಟುದ ಅಂದ. ಸಂಗೀತಕ್ಕ ಪಾಪ ಕಾಣುತ್ತಾರೆ ಅಲ್ವಾ ಶಾಂತಕ್ಕ, ಒಂದೊಂದು ಪಾಪ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಅವರಿ ಅಂತ ಕೇಳ್ತಾ ಇದ್ದಾರೆ. ನಾನು ಫೈನ್. ಓ ರಾಹುಲ್ ಅನ್ನ ಅಂತ ಹೇಳ್ತಾರೆ. ರೇಖಾ ಚಾನಲ್ ಅವರು ಬಾಯ್ ಅಂತ ಹೇಳ್ತಾರೆ. ಓಕೆ ರೇಖಾ ಸಿಸ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಗೋಪಾಲ ನಾನು ಜೋರ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿದ್ದೇನೆ ಯಾವುದು ಪಾಪ ಗೋಪಾಲ ಅಂತ ಹೇಳ್ತಾರೆ. ಲೈಕ್ ಡನ್. ಓಕೆ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಕೃಷ್ಣ ಅಕ್ಕ ಮಸ್ತ್ ಪಾಪ ಪನದಲ್ಲಿ ಡೋಲರೆ ಸಾಂಗ್ ಪಲ್ಲೆ ಡೋಲಾರೆ ಡೋಲಾದೆ ಡೋಲ ಮಂಡೋಲಾರೆ ಡೋಲ ಆದೆ ಬರ್ತೀನಿ ಅವು. ರೇಖಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಅವ್ರು ಬಂದರು. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜ್ಕುಮಾರ್ ಅವರೇ, ವೆಲ್ಕಮ್, ಗುಡ್ ಈವ್ನಿಂಗ್. ರಾಮ್ ಅವರೇ, ನಿಮಗೆ ಕೊಟ್ಟಿದ್ದೇನೆ, ನೀಲಿ ಯಾಕೆ ಬರಲಿಲ್ಲ. CP ಕೃಷ್ಣಾರೆಡ್ಡಿ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಕೃಷ್ಣಾರೆಡ್ಡಿ ಅವರೇ ಒಂದು ಲೈಕ್ ಕೊಡಿ. ಲೈಕ್. ಶಾಂತಸಿಸ್ ಹಾಯ್ ರಾಜ್ಬ್ರು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಿದ್ದೇವೆ, ಬನ್ನಿ ನಿಮಗೆ ವೆಲ್ಕಮ್ ರಾಜ್ ಅವರೇ. ಲೈಕ್ ಕೊಡಿ ಅಂತ ಹೇಳಿದೆ. ಹೌದು, ಲೈಕ್ ಕೊಡೋದು ಲೈಕ್ ಕೊಡಿ ಆಯ್ತಾ. ಕೃಪೇಶ್ ಗೌಡ ಹಾಸ್ಪಿಟಲ್ಗೆ ದಾನೆ ಪೋಯಿನಿ ಅವು ಎನ್ನ ಮಾಮನ ಮಗಲ್ ಪೆದ್ದಿಯಲ್ ಕೋಡೆಂಜಿಲು ಮೂರನೆಂಜಿ ಲಾಗ್ ಪಾಡ್ದಿತ್ತೆ ಕೋಡೆನ ಮೂರನೆಂಜಿ ಲಾಗ್ ಪಾಡ್ದಿತ್ತೆ ತೂಲೆ ಲಾಗ್ ವಿಡಿಯೋ ಪಾಡ್ದಿತ್ತೆ ಅಂಚಲೆ ತಮ್ಮನ ಪಾಡ್ದಿತ್ತೆ ಅಂಚಾಲ್ ಕೋಡೆ ಪೆದ್ದಿನಿ ಅಂಚೆ ಇನಿ ಬಾಲೆತಿ ವರೆ ಪೋಯಿನಿ ಇಂಕುಲ್. ಕೃಪೇಶ್ ಗೌಡ ನೀವೊಂದು ಲೈಕ್ ಕೊಡಿ ಆಯ್ತಾ. ನೈಸ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಪಾಪ. ಹೌದೌದು, ಎಲ್ಲರೂ ಕೊಟ್ಟಿದ್ದೇನೆ ರಾಮವರೇ, ಕೊಟ್ಟಿದ್ದೇನೆ ಬರ್ಬೋದೀಗ. ಖಂಡಿತ ಏನೋ ಸಮಸ್ಯೆ ಇದೆ ಚೊಕ್ಕಬೆಟ್ಟಿನಲ್ಲಿ. ಹೌದಾ, ಎಂತ ಸಮಸ್ಯೆ ಮಾರೆ ಚೊಕ್ಕಬೆಟ್ಟಿನಲ್ಲಿ? ಮಂದಾರನು ಪಾಪ ಅಂತ ಹೇಳ್ತಾರೆ. ಮಂದಾರ ಬರ್ತೀರಾ? ಮಂದಾರ ಸಿಸ್ ಬರ್ತೀರಾ? ದೇವರು ವರವನ್ನು ಕೊಟ್ರೆ ಸಾಂಗ್ ಪಲ್ಲೆ. ದೇವರು ವರವನ್ನು ಕೊಟ್ರೆ ನಾನಿನ್ನೇ ಕೋರುವೆ ಚೆಲುವೆ, ನಿದಿರೆಯ ಒಳಗು ನಿನ್ನ ನೆರಳನ್ನೇ ಸೇರುವೆ ಚೆಲುವೆ. ಆರ್ಲ ಪಾಪ ಪನೊಂದುಲ್ಲೇರು ಸಿಂಚನ ಶೆಟ್ಟಿ ಕೊಟ್ಟಿದ್ದೇವೆ ಅಕ್ಕ ಅಂತ ಹೇಳಿದೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಕೊಟ್ಟುಬಿಡಿ ಆಯ್ತಾ. ಕೃಪೇಶ್ ಗೌಡ ಎಂಚಿ ಸ್ವರಯೇ ಗೋಪಾಲಣ್ಣ ಪನೊಂದುಲ್ಲೇರು ಎಂಚ ಸ್ವರ ಹೆಂಗೆ ಗೊತ್ತು ಜಾನೋಟಸ್ ಪನ್ಪಿನಿ ಮಾರ್ರೆ. ಶಾಂತಕ್ಕ ನಿಮಗೆ ಸಾಂಗ್ ಅಂದರೆ ಇಷ್ಟನಾ ಅಂತ ಕೇಳ್ತಾ ಇದ್ದಾರೆ ಗೋಪಾಲ್ ಅವರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಕೂಡ ಸೂಪರ್ ಅಂತ ಹೇಳಿದ್ದಾರೆ. ಗೋಪಾಲ ಕನೆಕ್ಟೆಡ್ ನೀವು ಕೊಡಿ ಅಂತ ಹೇಳ್ತಾ ಇದ್ದಾರೆ. ರಾಮ್ ಶ್ರೀರಂಗ್ ಅವರು ಸಪೋರ್ಟಲ್ಲಿದ್ದಾರೆ. ಉಗ್ರಂ ಟೀಮ್ ರಾಹುಲ್ ಅವರು ಪಾಪ ಪಂದು ಗುರಿಕು ಪಾಡುವೆರದಾನ ಅದು ಶಾಂತ ಸಿಂಚನಕ್ಕ ಬೇಜಾರಾಯ್ತಾ ಮಾರಾಯರ್ ಅಂತ ಹೇಳ್ತಾರೆ. ಅನುರಾಧ ಪೂಜಾರಿ ಅವರು ಬಂದರು. ಅನುರಾಧ ಪೂಜಾರಿ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ.
ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೆಂಚಿನ ಪಾತೆನು ಶಾಂತಕ ಭಾಷೆ ಜಾಕ್ಷರದಲ್ಲಿ ಶಾಂತಸಿಸ್ ಹೇಳ್ತಾ ಇದ್ದಾರೆ. ಗೋಪಾಲ ಅಂತ ಕಪ್ಪು ಸಿಸ್ ಕರಿತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಕ್ಕಣ್ಣ ಜಟ್ಲರ್ ಅವ್ರು ಬಂದ್ರು. ಎಕ್ಕಣ್ಣ ಅವರೇ ಒಂದು ಲೈಕ್ ಒಂದು ಸಬ್ ಕೊಡಿ ಆಯ್ತಾ. ಕ್ಲಾಸಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. 36 ಡನ್ ಶಾಂತ ಅಂತ ಹೇಳ್ತಾ ಇದ್ದಾರೆ. ಕಪ್ಪೆ ಕರಕರ ತುಪ್ಪ ಜಲ ಜಲ ಅವು ಸಾಂಗ್ ಪಲ್ಲೆ ಅವು ಬರ್ಪುಜಿ ಕಪ್ಪೆ ಕರಕರ ಅವು ಸಾಂಗಿಗೆ ನಿಶಾಂತ್ ಹೆಂಗೆ ಗೊತ್ತು ಜಾವು. ಪಾರಿವಾಳ ಬಂದರು. ಪಾರಿವಾಳ ಲೈಕ್ ಅಂತ ಥ್ಯಾಂಕ್ ಯು ದಾ ಮಿಲ್ಗರ್ ಸ್ಟುಡಿಯೋ ಅವ್ರು ಬಂದರು. ಲೈಕ್ ಕೊಡಿ ಆಯಿತಾ ಮಿಲ್ಗರ್ ಸ್ಟುಡಿಯೋ. ವೆಲ್ಕಮ್. ಹಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸುಮಾ ಲೈಫ್ ಸ್ಟೈಲ್. ಸುಮಾ ಸಿಸ್ ಒಂದು ಲೈಕ್ ಕೊಡಿ ಆಯಿತಾ. ಕಪ್ಪು ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಪಾರಿವಾಳ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಊಟ ಆಯಿತು. ಊಟ ಆಗಿದೆ. ಊಟ ಆಗಿ ಕಾಫಿ ಆಯಿತು. ಟೀ ಆಯಿತಾ ಪಾರಿವಾಳ ಅಂತ ಕೇಳಿದೆ. ಸೂಪರ್ ಸಿಸ್ ಅಂತ ಹೇಳಿ ಥ್ಯಾಂಕ್ ಯು ಸೂಪರ್ ಅಂತ ಹೇಳಿದೆ. ನಿಶಾಂತ್ ಬಿರುವ ಪನೋಡು ಇತ್ತೇರು ಅವು ಸಾಂಗ್ ಅವು ಬರ್ಪುಜಿ ನಿಶಾಂತ್ ಅಂಗನವಾಡಿಡು ಪನೋಡು ಪನೊಂದಿತ್ತೇರು ಅವು ಅಂಗನವಾಡಿಡು ಪನೊಂದಿತ್ತೇರು ಅವು ಸಾಂಗ್ ಹೆಂಗೆ ಬರ್ಪುಜಿ ಹೆಂಗಲ್ಲ ಅಂಗನವಾಡಿಡು ಪನೊಂದಿತ್ತಿಜೇರು ಅವು ಸಾಂಗ್ ಹೆಂಗಲ್ಲ ಅಂಗನವಾಡಿ ಉಂದು. ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾ ದಿಮಿತ ಗೆಜ್ಜೆ ಗಲ್ಲು ತಾ ದಿಮಿತ ಅವು ಪನೊಂದಿತ್ತೀರಿ ಹೆಂಗೆ ಯಾನ್ ಅಂಗನವಾಡಿ ಉಪ್ಪುನಾಗ. ಬಸ್ಸು ಜಿಗ್ರಿ ಅವರು ಸೂಪರ್ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಸ್ಸು ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಶಾಂತಿ ಹಾಯ್ ಸುಮಸಿಸ್ ಅಂತ ಹೇಳಿದೆ. ಶಾಂತಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಯಾನು ಚೂರು ಟೆನ್ಷನ್ ಪೋಡೊಂದು ಲೈವ್ಗೆ ಬರ್ತೀನಿ. ಯಾನದಾಯಿಗೂ ಗುರಿ ಕೊಡು ಪೋಪೆ ಬಾ ಗೋಪಾಲ ಇರಿ ಗೋಪಾಲ ಬೇಜಾರು ಮಾಡಬೇಡಿ ಇರಿ. ಅವರು ಸುಮ್ಮನೆ ಹೇಳಿದ ಶಾಂತಿ ಸಿಸ್ ಸುಮ್ಮನೆ ಕಾಮಿಡಿ ಮಾಡೋದು. ನೀನು ಕೂಡ ಕಾಮಿಡಿ ಮಾಡೋದು ಅದರಲ್ಲಿ ಕೂಡ ನೀನು ಸೀರಿಯಸ್ ಆಗುದಾ ಮಾರಾಯ. ಶಾಂತ ರಿಟರ್ನ್ ಮೀ ಅಂತ ಹೇಳ್ತಾ ಇದ್ದಾರೆ. ಸುಮಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಮಸಿಸ್ ಮತ್ತು ಕಪ್ಪು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಗೋಪಾಲ ಅಂತ ನಗಡ್ತಾ ಇದ್ದಾರೆ. ಶಾಂತಿ ಸಿಸ್ ಗೋಪಾಲ ನಿಲ್ಲು ಮಾರ. ಯಾವುದೌದು ನಿಲ್ಲಿ ಗೋಪಾಲ ನಿಲ್ಲಿ. ಸುಮಾ ಕನೆಕ್ಷನ್ ನೀವು ಕನೆಕ್ಟ್ ಆಗಿ ಅಂತ ಹೇಳಿದೆ. ನೋಡಿ ವಿಡಿಯೋಗೆ ಕಮೆಂಟ್ ಹಾಕಿ ಖಂಡಿತ ಕನೆಕ್ಟ್ ಆಗ್ತಾರೆ ಆಯ್ತಾ. ಇರಿಗೆ ದಾದ ಟೆನ್ಷನ್ ಗೋಪಾಲ ಬುಡೇದಿ ಸಾರಿ ತೂಪು ಜಲ ಶಾಂತ ಸಿಸ್ಸಿದ್ರು ಕೂಡ ಕ್ರಾಸ್ಟಕ್ಕ ಬೇಜಾರಾಯಿತು. ಗೋಪಾಲ ಅವ್ರಿಗೆ ನೀವು ಎಂತ ಬೇಜಾರು ಮಾಡೋದು ಗೋಪಾಲ ಬುಡೇದಿ ದೇವೇರ್ಲಕ್ಕ ತೂಪಲ್ಲಿ ಬೇತೇನೆ ಟೆನ್ಷನ್ ಶಾಂತಕ್ಕ ಪಣಂದಿನ ಬುಡೇದಿ ದೇವೇರ್ಲಕ್ಕ ತೂಪೇರಿಗೆ ಎಂತ ಬೇಜಾರು ಗೋಪಾಲ. ಏನಾಯಿತು ನಾನು ಏನು ಹೇಳಿದ್ದ ಅಂತ ಕೇಳಿದೆ. ನಾನು ಏನು ಹೇಳಿದ್ದೆ ಅವರು ಕೂಡ ಮಕ್ಕರು ಮಾಡಿದ್ದಲ್ವ ಏನಾಯಿತು ಹೇಳು ಅಂತ ಹೇಳ್ತದೆ. ಗೀತಾ ಅವರೇ ಸಬ್ಬಾಗಿದ್ದೇನೆ ಕಮೆಂಟ್ ಕೊಟ್ಟಿದ್ದೇನೆ ನೀವು ಆಮೇಲೆ ಕನೆಕ್ಟ್ ಆಗಿ ಅಂತ ಹೇಳಿದೆ. ಶಾಂತ ಸಿಸ್ ನಗಡ್ತಾ ಇದ್ದಾರೆ ನೋಡಿ. ಲೈವಿಗೆ ಬಂದವರು ಲೈಕ್ ಕೊಡಿ. ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ. ಇಜ್ಜಿ ಬುಡ್ಲೆ ಶಾಂತಕ್ಕ ಅಪನದುಲ್ಲೇರು ಏನಾರ ಬೇಜಾರಾಂಡ ಗೋಪಾಲ ಪನದುಲೆ. ಜಯಪ್ರಕಾಶ್ ಅವರು ಬಂದರು ಲುಕ್ಕಿಂಗ್ ಆಸಮ್ ಅಂತಾರೆ. ಥ್ಯಾಂಕ್ ಯು ಜಯಪ್ರಕಾಶ್ ಅವರು. ಒಂದು ಲೈಕ್ ಕೊಡಿ ಜಯಪ್ರಕಾಶ್ ಅವರೇ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಮತ್ತು ಸಬ್ಬಾಗದಿದ್ದರೆ ಸಬ್ಬಾಗಿ ಆಯಿತಾ. ಬೇಜಾರಿಜ್ಜಿ ಈರನ ಮಿತ್ತಂದು ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ನಿಂಗೆ ಬೇಜಾರು ನರಮ್ ಉಂಟಾ ಅಂತ ಹೇಳಿದೆ. ಅವ್ರು ನರಮ್ ಇಜ್ಜಿದೋ ಜೋಡಿ. ಗೋಪಾಲ ನಿನಗೆ ಬೇಜಾರು ನರಮ್ ಉಂಟಾ ಅದು ಕಟ್ಟಾಗಿ ತುಂಬ ದಿನ ಆಯ್ತಲ್ಲ ನರಮ್ ಇಜ್ಜಿ ಅಂತ ಹೇಳ್ತಾ ಇದ್ದಾರೆ. ಕುಸಲಿಯೇ ಗೋಪಾಲ ಕುಸಲ್. ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕ್ರಾಷ್ಟ ಸಿಸ್ ಕಪ್ಪು ಸಿಸ್ ಅಂತ ನಗ್ತಾ ಇದ್ದಾರೆ. ಶಾಂತ ಸಿಸ್ ಶಾಂತ ರಿಟರ್ನ್ ಮೀ ಮೇಡಮ್ ಅದನ್ನು ಶಾಂತ ಸಿಸ್ ಅಲ್ಲೇ ರಾಮ್ ಲಾಕ್ಸ್ ಉಂಡತೆ ಆರ್ರೆ ಕನೆಕ್ಟ್ ಆಗ್ತಾರೆ ಕೊಂಚ ರಿಟರ್ನ್ ಕೊರ್ಲೆ ಬೇರೆಗೆ. ಜಯಪ್ರಕಾಶ್ ಹೌ ಟು ಲೈಕ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಸ್ಕ್ರೀನ್ को डबल टैप कीजिए. ಅದೇ ಇಂಗ್ಲೀಷ್ ಬರ್ಪು ಜೊತೆ ಮಾಡ್ಲಿಂಕ್ ಅವು ಸೂಪರ್ ಅಂದರೆ ನೈಸ್ ಸಾಂಗ್ ಮೇಡಮ್. ಥ್ಯಾಂಕ್ ಯು ಅದಷ್ಟೇ ಬರೋದು ಮಾರೆ. ಓಕೆ ಅಂತ ಹೇಳ್ತಾ ಇದ್ದಾರೆ. ಡಬಲ್ ಟ್ಯಾಪ್ ಇನ್ ಸ್ಕ್ರೀನ್ ಹೌದೌದು. ಇದು ಯಾರು ಅವರಿಗೆ ಕೇಳಿದ ಡಬಲ್ ಟ್ಯಾಪ್ ಸ್ಕ್ರೀನ್ ಹೌದೌದು. ಬೇಜಾರಾಗೋದಿಲ್ಲ ಕಷ್ಟ ಅಕ್ಕ ಟೆನ್ಷನ್ ಆಗ್ತದೆ ನಿದ್ರೆ ಬರೋದಿಲ್ಲ ರಾತ್ರಿ ಸರಿಯಾಗಿ ಏನೇನೋ ಯೋಚನೆ ಬರ್ತದೆ. ಯಾಂದಲ್ಪ ಕೊಪ್ಪ ചെയ്തിരുന്നു ಟಿವಿ ತುಲ ಗ್ರೌಂಡ್ ಡೇರ್ಲ ಇಜ್ಜಿರು
ಏನೇನೋ ಯೋಚನೆ ಬರ್ತದೆ, ಅದು ಯಾಕೆ ಹಾಗೆ ಆಗುದು ಗೋಪಾಲ್ ಅವರೇ? ಎಂತ ಯೋಚನೆ ಮಾರೆ ನಿಮ್ಗೆ? ಮೀನ್ ಸಿಗುದಿಲ್ವಾ ಅದು ಯೋಚನೆಯಾ? ನಿಶಾಂತ್ ಬಿರುವ ಗೋಪಾಲ್ ಅಣ್ಣ ನಿದ್ರೆ ಬತ್ತಿಜಿರ 90 ಪಾಡ್ಲೆ ಸರಿ ಆಪುಣು ಅಂತ ಹೇಳ್ತಾ ಇದ್ದಾರೆ ನಿಶಾಂತ್ ಬಿರುವ. ನೋಡಿ, ಎಲ್ಲದಕ್ಕೆ ಇಲ್ಲಿ ಪರಿಹಾರ ಇದೆ, ಒಬ್ಬೊಬ್ಬರು ಒಂದೊಂದು ಪರಿಹಾರ ಕೊಡ್ತಾ ಇದ್ದಾರೆ. ನಿದ್ರೆ ಬರೋದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನೋಡಿ, ನಿಶಾಂತ್ ಬಿರುವ ಹೀಗೆ ಹೇಳ್ತಾ ಇದ್ದಾರೆ. ನೋಡಿ, ನೀವು ಆಗದಾದ್ರೆ ಟ್ರೈ ಮಾಡಿ ಅದು ಪರಿಹಾರವನ್ನು. ಎನ್ ಜೆ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಎನ್ ಜೆ, ಒಂದು ಲೈಕ್ ಕೊಡಿ ಆಯ್ತಾ. ನಿಶಾಂತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಇರಲಿ ಬಿಡಿ, ನನ್ನ ಹಣೆ ಬರ ಯಾರ ಹತ್ರ ಹೇಳಿ ಪ್ರಯೋಜನವಿಲ್ಲ ಅಂತ, ಹಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳ್ತಾ ಇದ್ದಾರೆ ಗೋಪಾಲ್ ಅವರು. ಗೋಪಾಲ, ಎಂತ ಸಮಸ್ಯೆ ಹೇಳು? ಹೌದೌದು, ಪರಿಹಾರ ಕೊಡ್ಲಿಕ್ಕೆ ಇಲ್ಲಿ ತುಂಬಾ ಮಂದಿ ಇದ್ದಾರೆ. ನಿಶಾಂತ್ ಬೀರುವ ಕೂಡ ಇದ್ದಾರೆ, ಪರಿಹಾರ ಕೊಡ್ತಾರೆ ಆಯ್ತಾ. ನಿಶಾಂತ್ ಅವರು ನಗಡ್ತಾ ಇದ್ದಾರೆ. ನಿಶಾಂತ ಪರಿಹಾರ ಪರಿಹಾರ ಕೊಡ್ತೀನಿ ಅದೇ. ನಿಮ್ಗೆ ಏನು ಕೆಲಸ? ನನಗೆ ಇದು ಹೌಸ್ ವೈಫ್, ಮನೆಯಲ್ಲಿ ನಾನು ಕೆಲಸ ಮಾಡೋದಿಲ್ಲ ಎಲ್ಲಿ ಕೂಡ. ಮತ್ತೆ ಈಗ ಇಲ್ಲಿ ಯೂಟ್ಯೂಬಲ್ಲಿ ಇದು ಒಂದು ಸ್ವಲ್ಪ ಚಾನಲ್ ಆಗ್ತದಾ ಅಂತ ನೋಡ್ತಾ ಇದ್ದೇನೆ, ಒಂದು ಲೈವ್ ಮಾಡಿ ಹಾಗೆ. ಕಪ್ಪು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಸಮಸ್ಯೆಗೆ ಒಂದೊಂದು ಪರಿಹಾರ ಉಂಟು. ಪರಿಹಾರ ಬೇಕಾದ್ರೆ ನೀವು ಸಮಸ್ಯೆ ಏನು ಅಂತ ಫಸ್ಟ್ ಹೇಳ್ಬೇಕಾಗ್ತದೆ. ನಿಶಾಂತ್ ನಗಡ್ತಾ ಇದ್ದಾರೆ. ಈಶ್ವರ್ ಕುಂಬಾರ್ ಅವರು ಬಂದ್ರು. ಈಶ್ವರ್ ಕುಂಬಾರ್ ಅವರು ಲೈಕ್ ಕೊಡಿ ಆಯ್ತಾ. ಈಶ್ವರ್ ಅವರೇ ಬನ್ನಿ, ನಿಮ್ಗೆ ವೆಲ್ಕಮ್. ಕಪ್ಪಸಿಸ್ ಸೂಪರ್ ಪಣದಲ್ಲಿ ಕಪ್ಪಸಿಸ್ ಚಾಪರಿಯರೇ ಮಧ್ಯಾಹ್ನದ ಆದ್ರೆ ಇರಿಗೆ ಒನಸುಗು ಅವು ಅಭ್ಯಾಸ ಇಜ್ಜಿ ನಿಶಾಂತ ಅಣ್ಣ. ಅವು ಅಭ್ಯಾಸ ಇತ್ತಂಡೆ ಎಡ್ಡೆ ಇತ್ತಂಡೆ ನಿದ್ರೆ ಆಂಡಲ ಬರು ಪಣದಲ್ಲಿ ಬೇಡ, ಅದು ಅಭ್ಯಾಸ ಇಲ್ಲಲ್ಲ. ಒಳ್ಳೇದಾಯ್ತು ಬಿಡ್ರಿ, ಅದು ಅಭ್ಯಾಸ ಬೇಡ. ಹಾಗಾದ್ರೆ ಬೇರೆ ಪರಿಹಾರ ಇದ್ರೆ ಹೇಳಿ ನಿಶಾಂತ್ ಅವರೇ. ಸುಜಾತ ಮಂದಾರ್ತಿ ಅವರು ಬಂದ್ರು. ಸುಜಾತ ಅವರೇ ಹಾಯ್, ವೆಲ್ಕಮ್. ಒಂದು ಲೈಕ್ ಕೊಡಿ. ಮತ್ತೊಂದು ಇದು ಏನು ಗೊತ್ತಾ, ಸಬ್ಬಾಗದಿದೆ, ಸಬ್ಬಾಗಿ ಆಯ್ತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕ್ರಾಸ್ಟಸಿಸ್. ಚೆಲ್ಲಿದರು ಮಲ್ಲಿಗೆ ಸಾಂಗ್ ಪಾಲನೆ. ಚೆಲ್ಲಿದರು ಮಲ್ಲಿಗೆಯ ಬಾನ ಸೋರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ. ಪ್ರಸಾದ್ ಜಿ ಕೆ ಫೋಟೋಗ್ರಾಫಿ ಅವ್ರು ಬಂದು. ಪ್ರಸಾದನ ವೆಲ್ಕಮ್. ಕೆಂಚೋಲ ಪ್ರಸಾದನ ಮಸ್ತ್ ದಿನೋಳು ಬಕ್ಕ ಬರೋದಿಲ್ಲಾರು. ದಾದ ವಿಶೇಷಪುರ ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹಾಯ್ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನ. ಸಂಗೀತಕ್ಕ ನಿಮ್ಮ ಮುಖ ಮಗುವಿನ ತರ ಅಂತ. ಎಂತದ್ದು ಇದು ಮಗುವಿನ ಮುಖವ ಮಾರಾಯರೆ? ಎಂತ ಗೋಪಾಲಣ್ಣ, ಎಂತ ಗೋಪಾಲಣ್ಣ. ಆಗ ನಿಮ್ಗೆ ಒಂದು ಪದ್ಯ ಹೇಳ್ತೇನೆ, ಮಗುವಿನ ಪದ್ಯ ಹೇಳ್ತೇನೆ. ಗಂಧರ್ವಗಿರಿಯಲಿ ಗಂಧರ್ವರು ನೀವು, ಸೌಂದರ್ಯ ಸಿರಿಯ ನವನಿಧಿ ತಂದ ಮುತ್ತುಗಳು ನೀವು. ಒಂದೇ ಬಿಸಿ ಉಳ್ಳೆ ಆಲ್ಬಮ್ ಎಡಿಟಿಂಗ್ ಒಂದು ಆವಿಯ ಪ್ರಸ್ಥಾನ. ಓಕೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕ್ರಾಸ್ಟಸಿಸ್. ಶಾಂತಸಿಸ್ ಸಪೋರ್ಟಿ ಅಲ್ಲ, ನಗಾಡ್ತಾ ಇದ್ದಾರೆ ಶಾಂತಸಿಸ್. ಪ್ರಸಾದ್ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟ್ ಅವರಿಗೆ ಜೈ. ಪ್ರಸಾದನ್ನ ಇತ್ತೆ ಬತ್ತೀನಿ ಮಾರ, ಕಿರೀಟ ತಿಕ್ಕದಿಂತುಲಗೆ ಪ್ರಸಾದನ ರಪ್ಪೊಂಜಿ ಕಿರೀಟ ಬತ್ತು ಪ್ರಸಾದನ ಮಂಡಿಡಿ ಕುಲ್ದು ಮಾರ್ಯಾರೆ. ಕ್ರಾಸ್ಟ್ ಅವರಿಗೆ ಜೈ ಅಂತ ಹೇಳ್ತಿದ್ದಾರೆ. ಶಾಂತ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಶಾಂತಸಿಸ್ ಅವರಿಗೆ ಜೈ. ಎಲ್ಲರಿಗೂ ಜೈ ಆಗ್ತಾ ಇದ್ದಾರೆ. ನೋಡುವ ಎಂತ ಆಗ್ತದೆ ಜೈ ಆಗ್ತಿದ ನಂತರ ಅಂತ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ. ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಕಷ್ಟ ಅಕ್ಕ, ಪ್ರೀತಿ ಅಕ್ಕ, ಮತ್ತೆ ನಿಮ್ಮ ಮನೆ ಹತ್ತಿರವಾ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಜೈ ಪ್ರಸಾದ್ ಅಣ್ಣ ಇದ್ದಾರೆ. ವಸಂತ್ ಕೆ ಅವರು ಬಂದರು. ವಸಂತ್ ಕೆ ಅವರು ಒಂದು ಲೈಕ್ ಕೊಡಿಯಾ. ನಿಶಾಂತ್ ಬಿರುವ ಅವರು. ಎಂತ ನಿಶಾಂತ್ ಬಿರುವ ಹಾಯಾ? ಹಾಯ್ ರೇ ಲಡ್ಕ ಹಾಯ್ ರೇ ಹಾಯ್. ಮಿಸ್ಟರ್ ರಂಗನಾಥ್ ಅವರು ಬಂದರು. ಹಾಯ್ ರಂಗನಾಥ್, ವೆಲ್ಕಮ್. ಒಂದು ಲೈಕ್ ಕೊಡಿ ರಂಗನಾಥ್. ಆಶೀರ್ವಾದ್ ಲೈಫ್ ಸೈನ್ಸ್ ಬಿಸ್ನೆಸ್ ಅವರು ಬಂದರು. ಆಶೀರ್ವಾದ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ.
ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಎಂತಾಯ್ತು ರಂಗನಾಥ್ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಸಂಗೀತ. ವಸಂತಣ್ಣಗ ಸಾಂಗ್ ಪಲ್ಲೆ ವಸಂತ ಕಾಲ ಬಂದಾಗ. ವಸಂತಣ್ಣಗ ಒಂಜಿ ಸಾಂಗ್ ಇತ್ತೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಒಂದು ಲೈಕ್ ಕೊಡಿಯಾ, ಕೊಡದಿದ್ರೆ 4 ಕೊಡ್ತೀರಂತ ಹೇಳ್ತಾ ಇದ್ದಾರೆ ಪ್ರಸದನ್ನ. ಲೈಕ್ ಡನ್ನಕ್ಕ ಅಂತೇಳಿ. ಥ್ಯಾಂಕ್ ಯು ರಂಗನಾಥ್, ಥ್ಯಾಂಕ್ ಯು. ನಿಮ್ಮ ಊರು? ನಮ್ಮೂರು ಮಂಗಳೂರು. ನಿಮ್ಮೂರು ಯಾವ ಊರು ಅಂತ ಹೇಳಿ. ಶಾಂತಸಿ ಸೂಪರ್ ಅಂತ ಹೇಳ್ತದೆ. ವಸಂತ್ಗೆ ನಾನು ಪುತ್ತೂರು ಅಂತ ಹೇಳ್ತಾ ಇದ್ದಾರೆ. ಹೌದಾ ವಸಂತ್ ಅವರೇ, ನಾವು ಮಂಗಳೂರು. ಪುತ್ತೂರ್ದ ಚಿಕ್ಕಮ್ಮ, ನಂತೂರ್ದ ದೊಡ್ಡಮ್ಮ, ಕಣ್ಣೂರ್ದ ಮೈತಿದಿ, ಕೂಳೂರ್ದ ಮಾಮಿಯೇ, ಮದಿವೆಂಜಿ ಆಂಡಿಗೆತ್ತ, ಮದಿವಂಜಿ ಆಂಡಿಗೆತ್ತ. ಆತ ಮಲ್ಲ ಇಂಗ್ಲೀಷ್ ಬುಡ್ಪೆಯಾಯ್ ಮಿತ್ತು ಪುದರ್ ಹೋದರೆ ಪೂಜಾ ಬರೋದಿಲ್ಲ ಏರಿಯೇ. ಲಕ್ಕಪ್ಪ ಸಂಗನಟಿ ಅವರು. ಲಕ್ಕಪ್ಪ ಅವರೇ ಒಂದು ಲೈಕ್ ಕೊಡಿ ಫಸ್ಟ್. ಪುತ್ತೂರ್ದ ಮುತ್ತು ಅಂತ ಹೇಳ್ತಾರೆ. ಹೌದೌದು, ನನ್ನ ಊರು ಮುಂಬೈ ಅಂತ ಹೇಳ್ತದೆ. ಹೌದು, ಪ್ರಸದಣ್ಣನವರ ಊರು ಮುಂಬೈ. ಐಡಲ್ಲಿ ಯಾಕೆ ಇರ್ತೀರಾ ಜನಗಳೇ ಅಂತ ಹೇಳ್ತಾ ಇದ್ದಾರೆ. ಓ ಪ್ರಸಾದ್ ಬ್ರೋ ಅಂತ ನಗರ್ತಾ ಇದ್ದಾರೆ. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ಒಂದೊಂದು ಲೈಕ್ ಕೊಟ್ಟು ಬಿಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ. ಪ್ರಸದನ್ನೇ ಫಸ್ಟ್ ಅಡ್ಡು ಒಂಜಿ ಗುದ್ದೀರಾದತೆ. ಲಯನ್ ಎಜೆ ರೆಡ್ಡಿ, ರಾಯಲ್ ವಿಜಯನಗರ, ಹೊಸಪೇಟೆ. ಹೌದಾ, ಆಶೀರ್ವಾದ ಅವರೇ ಲೈಕ್ ಕೊಟ್ರ. ఆయన దాదಗೆ ದುರ್ಗಾ ಸಿಸ್, ఆయన ಎಂಚು ನೆನಗುದ್ದು ಪ್ರಸದನ ಕೇಳಿಗೆ. ಅದೇ ಪ್ರಸದನೆ ಬರ್ತೀನಿ ಒಂಜಿ ಶೂಟ್ ಔಟ್ ಅವನು ಕಾಡುತ್ತೆ. ಹೌದು, ಆಗಿರ್ಬೋದು ಗೋಪಾಲ, ನನಗೆ ಕೂಡ ಅದೇ ಡೌಟ್ ಮಾತ್ರ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಆಗ 4 ಬೋರ್ಡಿಗೆ ಶಾಂತ ಸಿಸ್ವಾನದಲ್ಲೇರು ದಾದ ಮೆಸೇಜ್ ಪ್ರಸಾದ್ ಬ್ರೋ ಪಣದಲ್ಲೇರು. ಫುಲ್ ಕಾಮಿಡಿ ಅಕ್ಕ, ಈರು ಜಾಲಿ ಅప్పుడు ಅಂದಂದು ಕಾಮಿಡಿ. ಇಲ್ಲಿ ಗೋಪಾಲ ಇದ್ದಾರಲ್ಲ ಕಾಮಿಡಿ ಅವರು ಬೀದಿಯಲ್ಲಿ. ಅಯ್ಯೋ ದೇವ, ಗೋಪಾಲನ್ ಎಂಥದ್ದು ಗೋಪಾಲನ್ನದು. ಅರಮನೆ ಚೊಕ್ಕಬೆಟ್ಟಿನಲ್ಲಿ, ಜೋಗಪ್ಪನ ಅರಮನೆ ಚೊಕ್ಕಬೆಟ್ಟಿನಲ್ಲಿ. ಹೌದಾ, ಗಣೇಶ್ ಚಿಂಚನಾಕರ್ ಅವ್ರು ಬಂದಿರೋ. ಗಣೇಶ್ ಅವರೇ ಒಂದು ಲೈಕ್ ಕೊಡಿ. ಲೈಕ್ ಸಬ್ಸ್ಕ್ರೈಬ್ ಓಕೆ ಕೊಟ್ರಿ ಮೈ ಡಿಯರ್ ಫ್ರೆಂಡ್ಸ್ ಅಂತ. ಓಕೆ ಕೊಡಿ ಲೈಕ್ ಎಲ್ಲ ಕೊಡಿ ಆಯಿತಾ. ಲೈಕ್ ಸಬ್ಸ್ಕ್ರೈಬರ್ ಎಲ್ಲ ಮಾಡಿ ಬಿಡಿ. ದಾದ ಗೋಪಾಲ ಅಂತ ಹೇಳ್ತೊಂದಲ್ಲೇರು. ಗೋಪಾಲ ದಾದಾಂಡಿ ಗೋಪಾಲ ಹೋಲ್ಲಿರ್ಬಾರ್ದು. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಇನಿಯ ನನ್ನನ್ನು ಸೇರನು ಬಾಬಾ, ನನ್ನನ್ನು ಸೇರನು. ಏಕೆ ಹೀಗೆ ಅಲೆಯುತ್ತಲಿರುವೆ, ಕಣ್ಣಲ್ಲಿ ನನ್ನ ಬಿಂಬ ಇಲ್ಲವೇನು, ಯಾಕಾಗಿ ದೂರ ಹೋಗುವೆ ಓ ಇನಿಯ. ಪ್ರಸಾದನ್ನ ಒಂದು ವಾಸವಾಗಿ ಗಣೇಶಣ್ಣಗ ಭಕ್ತಿಗೀತೆ ಪಲ್ಲೆ. ಗಣೇಶಣ್ಣಗ ಗಣಪತಿಯೇ ಬಲಮುರಿಯ ಗಣಪತಿಯೇ, ವರ ಗಣೇಶಪುರ ನಿವಾಸ ದೇವಾ, ನೀ ಜಗದಾಭಿಮಾಯಿಯ ಜೀವ, ಭಕ್ತರ ಸಂಜೀವ, ವರ ನಟರಾಜ ತನಯ
ಸಿರಿ ಭಾವನ ನಿನ ಸೇರಲು ತಲೆ ಬಾಗಿ ನಮಿಸಿ ಕರೆಯುತ್ತಿದೆನು ಗಣಪತಿಯೇ, ಈ ಗಣಪತಿಯೇ ಬನಮುರಿಯ ಗಣಪತಿಯೇ. ರಾಜೇಂದ್ರ ಕೃಷ್ಣ ಎಂಚೋಲ್ಲರು ಬಂದ್ರೆ ಯಾನು ಹುಷಾರು ರಾಜೇಂದ್ರ ಒಂಜಿ ಲೈಕ್ ಕೊರ್ಲೆ ಬೊಕ್ಕ ಸಬ್ಬ ಹತ್ತಿದ್ರೆ ಸಬ್ಬಾಲೆ ಒಲ್ಪ ಉಳ್ಳಾರೆ ಯಾನು ಮುಲ್ಪ ಇಲ್ಲಡೆ ಇಲ್ಲಡುಲ್ಲೆ ಮುನುಲ್ಲೆ. ಚೇತು ಬಂದರು. ಹಾಯ್ ಚೇತು, ವೆಲ್ಕಮ್ ಚೇತು ವೆಲ್ಕಮ್. ಯಾಕೆ ಗುಮ್ಮ ಹಾಡು ಗುಮ್ಮ ಬಂದ ಓಡಿ ಹೋಗಿ ಅಂತ ಹೇಳಿದೆ. ಯಾವ ಗುಮ್ಮ ಹಾಡು ಹಾಡಿದ್ದ ಚೇತು? ನಾನು ದೇವರ ನಾಮ ಹಾಡಿದ್ದ. ತಂಗಾಳಿಡು ಶಾಂತಸಿಸ್ ಬತ್ತೀರಿ. ಹೌದೌದು, ವರ್ಷಗ ಪದ್ಯ ಜೋರುಂಡದಾನೆ ಅಂದಂದು ವರ್ಷ ಗುರುವಾಪಿನೇ ಕೊಂಜಿ ಪದ್ಯ. ಲಾವಣ್ಯ ಸಿಸ್ ಬಂದರು. ಲಾವಣ್ಯ ಸಿಸ್ ಹಾಯ್ ವೆಲ್ಕಮ್. ಲಾವಣ್ಯ ಸಿಸ್ ವೆಲ್ಕಮ್. ಚಾ ಆಯ್ತಾ? ಕಾಫಿ ಆಯ್ತಾ ಲಾವಣ್ಯ ಸಿಸ್? ಅಂದಿಗೆ ಪ್ರಸಾದ್ ಬ್ರೋ. ಮನಶ್ರೀ ಅವರು ಕುಲೆ ಬತ್ತು ಕುಲೆ ಮನಶ್ರೀ ತುಲೆಗೆ ಲಾವಣ್ಯ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಮೊದ್ದು ಚೇತು ಎಲ್ಲರಿಗೂ ಗುಮ್ಮ ಬಂತು ನೋಡಿಲ್ಲ. ಹೌದೌದು, ಪದ್ಯ ಕೇಳಿದ್ದು ಗುಮ್ಮವೇ ಬಂದದ್ದು ಎಲ್ಲರಿಗೂ. ಮಳೆ ಬರುವ ಹಾಗಿದೆ ಕೊಡೆಯೊಂದು ಬೇಕಿದೆ. ಶಾಂತಸಿಸ್ ಬರ್ಪುಜಿ ಅದಕ್ಕೆ ಕೊಡೆ ಬೇಕಾಗ್ತದಲ್ಲ ಶಾಂತಸಿಸ್. ಮಳೆಯಲಿ ಜೊತೆಯಲಿ ಏನೋ ಕುತೂಹಲ, ನನಗೆ ಕುತೂಹಲ ಅವಳು ಬರ್ಪುಜಿ ಶಾಂತಸಿಸ್. ಮಸ್ತ್ ಪದ್ಯ ಉಂಡು ಕಲ್ಪೆರೆ ಗೊತ್ತಂಡಿ. ಗಾನ ಕೋಗಿಲೆ ಎಂಚಿನ ಶ್ರೀನಿವಾಸ್ ಒಂಜಿ ಲೈಕ್ ಫಸ್ಟ್ ಒಂಜಿ ಲೈಕ್ ಕೊರ್ಲಿ. ಲಾವಣ್ಯ ಅವರು ಲೈಕ್ ಕೊಟ್ರಲ್ಲ, ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಒಂದು ಪೂರ ಬೋರ್ಡ ಇಸ್ಸೆ ಸಾಂಗ್ ಪ್ರಸದನ ಬಕ್ಕ ದಾದು ಪಾತೇನು ಪ್ರಸದನ ಪನ್ನಿ ಒಂಜಿ ಸಾಂಗ್ ಒಂಜಿ ಪನ್ ಕಂದಾಪು ನಂಚ ಬಕ್ಕ ದಾಲ ಪಾತೆರೆ ದಾಲೆಜ್ಜಿ ಪ್ರಶ್ನೆ ಕೇಳಿದ್ದೀರಿ ಎಲ್ಲ. ಬಾಬು ಶೆಟ್ಟಿ ಬಾಬು ಶೆಟ್ಟಿ ಅವರು ಯಾಕೆ ಡಿಲೀಟ್ ಮಾಡಿದ ಮೆಸೇಜ್? ಒಂದು ಲೈಕ್ ಕೊಡಿ ಬಾಬು ಶೆಟ್ಟಿ. ನಿನ್ನ ಅಜ್ಜಿ ಬರೋದಿಲ್ಲ. ಶಾಂತಕ್ಕ ಮಳೆ ಬರುವ ಆಗಿದರೆ ಕೊಡೆ ಹಿಡಿದುಕೊಳ್ಳಿ ಅಂತ ಗೋಪಾಲ ಹೇಳ್ತಾ ಇದ್ದಾರೆ. ದಾದಿ ಗೋಪಾಲ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸ್ಕಿಪ್ಪ ದಾದಿ ಸ್ಕಿಪ್ ಶಾಂತ ಸೋಲು ನಿನ್ನ ಅಜ್ಜಿ ಅವ್ವ ಬೇತೆ ಉಂಡು ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಅವತ್ತೆ ಬೇತೆ ತೋಜ್ಜಿ ಇನ್ನ ಮೆಸೇಜ್ ಸ್ಕಿಪ್. ಈರ್ನಂಚಿಂದಕ್ಕಲು ಪ್ರತಿ ಇಲ್ಲಲ್ಲಿ ಇತ್ತಂಡ ಉರು ಆಯರೇಜಿ ಫುಲ್ ಜಾಲಿ ಅಂದಂದಂದಂದು ಹೆಚ್ಚಿನ ಹೆಂಗೆ ಗೊತ್ತು. ವಸಂತ ಅವರು ಥ್ಯಾಂಕ್ ಯು ಸೋ ಮಚ್. ಭಾರಿ ಪೊರ್ಲುದ ಪುದರ್ ಲಾವಣ್ಯ ಪನದಲ್ಲಿ ಲೈವ್ಗೆ ಬಂದು ಲೈಕ್ ಕೊಡಿ. ಗುಡ್ ಈವ್ನಿಂಗ್ ಸಿಸ್ಟರ್ ಹಸನ್ ಇಂದ ಲೈಕ್ ಡನ್. ಓಕೆ ನಾವು ಮಂಗಳೂರಿಂದ ವಿನೋದ್ ಅವರೇ ನೇರ ಪ್ರಸಾರದಲ್ಲಿ ಇದ್ದೇವೆ. ಮಂಗಳೂರಿನಿಂದ ನೀವು ಹಾಸನದಿಂದ ಬಂದಿದ್ದೀರ ಅಂತ ಹೇಳಿದರೆ ತುಂಬ ಖುಷಿ ಆಯಿತು. ವೆಲ್ಕಮ್ ನಿಮಗೆ. ಒಂದು ಲೈಕ್ ಕೊಡಿ ಆಯಿತಾ. ಹೌದು ಗೋಪಾಲ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ನಮಸ್ತೆ ಅಂತ ಹೇಳ್ತಾರೆ. ನಮಸ್ತೆ ವಿನೋದ್ ಅವರೇ. ಲಾವಣ್ಯ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಹೌದು ಲಾವಣ್ಯ ಅಕ್ಕ ಅಪರೂಪದ ಪುದರ್ ಲಾವಣ್ಯ. ಪ್ರಸಾದ್ ಅವರು ನಗ್ತಾ ಇದ್ದಾರೆ. ಯಾಕೆ ಪ್ರಸಾದ್ ಅವರು ನಗುವುದು? ವಿನೋದ್ ಕುಮಾರ್ ನಮಸ್ತೆ ಅಂತ ಹೇಳ್ತಾರೆ. ಕೊಳೆಗಾಲ ಕೋಳಿ ನುಂಗಿತ್ತ ನೋಡೊಬ್ಬ ತಂಗಿ, ಕೊಳೆಗಾಲ ಕೋಳಿ ನುಂಗಿತ್ತ, ಆಡುವಾಣೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾಣೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದಪ್ಪ ತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಮನಶ್ರೀ ಅವರು ಎಂಥದ್ದು ಮನಶ್ರೀ ಪೆಟ್ಟು ಮಾಡುದವ ರಂಗೋಲಿ ಬಿಡ್ತಾ ಇದ್ದಾರೆ ಮನಶ್ರೀ ಅವರು. ಗುಡ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಅವರು. ಅಕ್ಕಿ ಕೊಟ್ರಪ್ಪ ಅವರು ಬಂದರು. ಅಕ್ಕಿ ಕೊಟ್ರಪ್ಪ ಫಸ್ಟಿಗೆ ಲೈಕ್ ಕೊಡಿ ಮತ್ತೆ ಒಂದು ಸಬ್ಬಾಗಿ ಆಯಿತಾ. ಅಕ್ಕಿ ಕೊಟ್ರಪ್ಪ ಆಯ್ ಅಂತ ಹೇಳಿದ್ರೆ ಸ್ಕಿಪ್ ಶಾಂತಸಿಸ್ ಓವಿಯೇ ಸ್ಕಿಪ್ ಶಾಂತಸಿಸ್ ಬೇತೆ ಪಾಡ್ಲಿಗೆ ಒಲ್ತು ಪೂರ ಬರ್ಪುಡ ಪೂರ. ಅರ್ಜುನ್ ಮಂಗಿ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಿ ಫಸ್ಟ್ ಮತ್ತೆ ಒಂದು ಸಬ್ ಆಗಿ ಆಯಿತಾ. ಮನಶ್ರೀ ದಾದಾಂಡಿಯವು ದಾದೆ ಡಿ ಬಾಸ್ ಅವರೇ ಒಂದು ಹಾಯ್. ನಿಮ್ಮದು ಒಂದು ಹಾಯ್ ಮತ್ತು ನನಗೊಂದು ಲೈಕ್ ಕೊಡಿ ಆಯಿತಾ. ಲಾವಣ್ಯ ಅವರು ಸಪೋರ್ಟಿಗಲ್ಲಿದ್ದಾರೆ. ಡಿ ಬಾಸ್ ಅವರು ಗೇಮಿಂಗ್ ಅವರು ಕೂಡ ಹಾಯ್ ಅಂತ ಹೇಳ್ತಾ ಇದ್ದಾರೆ. ದೂರ ಓದಿರ್ತಾರೆ ಪ್ರಸಾದ್ ಬ್ರೋ ಅಂದು. ಪ್ರಸಾದ್ ಬ್ರೋನ ಪತ್ತನಿಜ್ಜಿ ಅಕ್ಕಿ ಕೊಟ್ರೆ ಅಂತ ಹೇಳ್ತಾ ಇದ್ದಾರೆ. ಹೌದದು ಅಕ್ಕಿ ಕೊಟ್ರೆ ಅವರು. ಹಾಯ್ ನಮಸ್ತೆ ಅಕ್ಕಿ ಕೊಟ್ರಪ್ಪ ಅವರೇ. ಒಂದು ಲೈಕ್ ಕೊಟ್ರಾ. ಶಾಂತಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾನು ಮೂಲೆ ಉಲ್ಲೆ ಶಾಂತಸಿಸ್ ಶಾಂತ ಅಕ್ಕ ಪುದರ್ ತೂಲೆ ಪನೊಂದುಲ್ಲೇರು ಅಕ್ಕಿ ಕೊಟ್ರಪ್ಪ ಅಂತ. ಬೊಕ್ಕ ಬೇಜಾರು ಪ್ರೀತಿ ಸಿಸ್ನ ಲೈವ್ ಬೈಜಾರು ಪ್ರೀತಿ ಸಿಸ್ನ ಲೈವ್ ನಾನೇ ಬೈಜಾರು ಅಕ್ಕಿ ಕೊಟ್ರಪ್ಪ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದು ದಾದ ಅತ್ತೆ
ಹೇಳ್ತೋದಿಲ್ಲ ಶಾಂತ ಸಿಸ್ ಮತ್ತೆ ಗೋಧಿ ಕೊಟ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಮನಸ್ವಿ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಪ್ರಿಯಾಂಕಾ ಅವರು ಬಂದರು. ಅಕ್ಕಿ ಕೊಟ್ರಪ್ಪ ಅವರೇ ಒಂದು ಲೈಕ್ ಕೊಡಿ ಆಯಿತಾ, ಮತ್ತು ಸಬ್ಬು ಕೊಡಿ ಆಯ್ತಾ, ನಿಮಗೆ ವೆಲ್ಕಮ್ ಆಯಿತಾ. ಪ್ರಿಯಾಂಕಾ ಅವರು ಬಂದರು. ಪ್ರಿಯಾಂಕಾ ಅವರೇ ಒಂದು ಲೈಕ್ ಕೊಡಿ. ಒಂಜೊಂಜಿ ಪುದರುಂಡು ಒಲ್ತ ಇತ್ತನ ಗೋಪಾಲ ಪನೊಂದುಲ್ಲೇರಿ. ಶಶಿಧರ್ ಹಿಪ್ಪರಗೆ ಅವರು ಬಂದರು. ಶಶಿಧರ್ ಅವರೇ ವೆಲ್ಕಮ್, ನಿಮಗೆ ಒಂದು ಲೈಕ್ ಕೊಡಿ ಆಯಿತಾ, ಮತ್ತೊಂದು ಸಬ್ಬಾಗದಿದ್ರೆ ಸಬ್ಬಾಗಿ ಆಯಿತಾ. ಅರಿ ಮುಗಿದಂಡು ಗೋಧಿ ಕೊರ್ಲೆ ಪನೊಂದುಲ್ಲೇರಿ ಶಾಂತ ಸಿಸ್. ರೀತು ಬಂದರು. ಹಾಯ್ ರೀತು, ಹಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್ ರೀತು, ವೆಲ್ಕಮ್ ವೆಲ್ಕಮ್. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರೀತು ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಚಿಮ್ನಿ ಎಣ್ಣೆ ಕೊಡಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೇಮಂತ್ ಬರ್ತೀನಿ ಬಾಯ್ ಬಂತೀನಿ. ಹೌದಾ ಅಂಚ ಹೇಮಂತ್ ಲೈಕ್ ಕೊಡ್ಲೆ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಲ್ಪ್ಲೆ ಹೇಮಂತ್ ಒಂಜಿ ಡಬಲ್ ಟ್ಯಾಪ್ ಮಲ್ಪ್ಲೆಗೆ ಬಿರಿಲ್ ಉಂಚ ಸ್ಕ್ರೀನಿಗೆ. ರಿತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ನಮ್ಮ ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಕ್ಕ ಪ್ಲೀಸ್ ಪಿನ್ ಮಾಡಿ. ಓಕೆ ಓಕೆ, ಒಂದು ನಿಮಿಷ. ಗೋಪಾಲ ದಾದಿ ಸ್ಟೋರ್ ಉಂಡ ಮೂಲ ಹೌದೇ ಚಿಮ್ನೆ ಹೊಲ್ತು ಕೊಡ್ತೀನಿ. ಸ್ಟೋರ್ ಉಂಡ ಮೂಲ ಇದ್ದಿದ್ದಲ್ಲ ದಾದಿ ಗೋಪಾಲನ ದಾದಿ ಸ್ಟೋರು ಬೈದರ. ಮನಸ್ವಿ ಅವರು ಹೀಗೆ ಮನಸ್ವಿ ಅವರು ಎಂತದ ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಏಮಂತ ಹೇಳ್ತಂದ್ರೆ ಬಕ್ಕ ಹೆಂಚಿನ ಏಮಂತ ಒಂಜಿ ಲೈಕ್ ಕೊರ್ರೆ ಕಲ್ಪಲೇರು ಒಂಜಿ ಹೆಂಗೆ ಲೈಕ್ ಕಣಲ್ಲ ಪೂಜಾ. ರೀತು ಲೈಕ್ ಕೊಟ್ರಾ, ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ರೀತು ಕಾಫಿ ಆಯ್ತಾ. ಹೇಮಂತ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡೋದು ಲೈಕ್ ಕೊಡಿ ಆಯ್ತು. ಅಕ್ಕ ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಲಾವಣಿ ಸೂಪರ್ ಅಂತೇಳಿ. ಮನು ಅವ್ರು ಬಂದರು. ಹಾಯ್ ಮನು ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿಯ ಮನು, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಾಯ್ ಯಾನ್ ಪೋಪುನು ದಾನೆ ಹೇಮಂತ್ ಪೋಪುನು ಚಾಪರಿಯರ್ ಹೇಮಂತ್ ಮನು ಬಾಯ್. ಮನು ಅವರು ಕೂಡ ಹೋಗುದಾ ಯಾಕೆ ಮನು ಅವರೇ? ಒಂದು ಲೈಕ್ ಕೊಡಿ ಮನು ಅವರೇ. ಮೊದಲು ಸಬ್ಬಾಗಿ ಮನು. ತೆಲಂಗಾಣ ಅವ್ರು ಬಂದರು. ಅಕ್ಕ ನಿಮಗೆ 7 ಲೈಕ್ಸ್ ಕೊಟ್ಟಿದ್ದೇನೆ. ಹೌದಾ ತೆಲಂಗಾಣ ಅವರೇ, ನೀವು ಕೊಟ್ಟದ್ದೆಲ್ಲ? ಓಕೆ ಥ್ಯಾಂಕ್ ಯು. ಗೊತ್ತುಜ್ಜಿ ಲೈವ್ಗೆ ಹೋದು ಬೊಡ್ಚಂದಿನ ಕಮೆಂಟ್ ಪಾಡ್ರೆ ಗೊತ್ತುಂಡೆ ಮಂತ್ ಮನದಲ್ಲಿರು. ಲಾವಣ್ಯ ಡನ್ ಅಂತ. ಮನು ನಿದ್ದೆ ಬರ್ತಿದೆ. ಹೌದಾ ಮನು ಅವರೇ? ಓಕೆ ಮಲಗಿ. ಓಕೆ, ಈಗ ಸಾಯಂಕಾಲದ ಹೊತ್ತು ಮಲಗಬಾರ್ದು ಮನು ಅವರೇ, ಸಾಯಂಕಾಲದ ಹೊತ್ತು ಮಲಗಬಾರ್ದು ಆಯಿತಾ. ಮತ್ತೆ ಮಲಗಿ, ಊಟ ಮಾಡಿ ಮಲಗಿ ರಾತ್ರಿ. ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ತೆಲಂಗಾಣ ಅವರೇ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಯಾನೇನಿ ಪ್ರೀತಿ ಅಕ್ಕನ ಒಟ್ಟಿಗೆ ಇಜ್ಜಾಂಡು ಪನೊಂದುಲ್ಲೇರು. ತಿಕ್ಕಂಡೆ ಗೋಪಾಲ ಚಿಮಿನಿದೆನ್ನೆ ಅನ್ನನ್ನು ತಿಕ್ಕಂಡೆ ಖಾಲಿ ಆಂಡಿಗೆ. ಖಾಲಿ ಆಂಡ ಸ್ಟೋರು ಉಲ್ಲರೆ ಗೋಪಾಲ ಕೇನೊಂದುಲ್ಲೆ ಅಂದ್ರೆ ಸ್ಟೋರು ಪೋತುನ ಆಂದಿ ಗೋಪಾಲ ಎಂಕ್ ಡೌಟು. ಅಂದ ಅಚ್ಚೆ ನಾನ ದಾದ ಮಲ್ಪುವರ್ ಗೋಪಾಲ ಅಂದು ದಾದ ಮಲ್ಪುವರಿ ಚಿಮ್ನೆನ್ನ ಇಜ್ಜತ ಮಾರ್ರೆ ಅಕ್ಕ ಆಂಧ್ರದವರಲ್ವಾ ಅವರಿಗೆ ಡನ್ ಅಕ್ಕ. ಯಾರೇ ಆಂಧ್ರದವರಿಗೆ ಡನ್ನ. ಅವರಿಗೆ ಹೇಗೆ ಹೇಳು ತೆಲಂಗಾಣ. ನಿಮಗೆ ಇಲ್ಲಿ ಇವರು ರೀತು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯಿತಾ. ಫಕೀರಪ್ಪ ಬೀರವನ ಹಾಯ್ ಅಂತೇಳಿದೆ. ಹಾಯ್ ಫಕೀರಪ್ಪ, ವೆಲ್ಕಮ್. ಒಂದು ಲೈಕ್ ಕೊಡಿಯ ಫಕೀರಪ್ಪ ಬ್ರೋ, ಒಂದು ಲೈಕ್. ಗೊತ್ತುಜ್ಜಿ ದುರ್ಗಸಿಸ್ ಗೋಪಾಲ ಪಂಡ ಏರೆಂದು ಗೊತ್ತುಜ್ಜಿ ಗೋಪಾಲ ಪಂಡ ಅಂದು ಗೋಪಾಲ ಪಂಡ ಏರು. ವಂಶಿ ಕೃಷ್ಣ ಅವ್ರು ಲೈಕ್ ಡನ್ ಅಕ್ಕಂತ. ವಂಶಿ ಒಂದು ಲೈಕ್ ಕೊಡಿ. ಲೈಕ್ ನೈಸ್ ಅಂತ ಹೇಳಿದೆ. ಲಾವಣ್ಯ ಸಪೋರ್ಟಿಂಗ್ ಕುಡೊಂಜಿ ಬತ್ತುಂಡು. ಶಾಂತಕ್ಕ ಯಾನೇ ಗೋಪಾಲ ಪನೊಂದುಲ್ಲೇರು. ಒಂಜಿ ಗೋಪಾಲ ಅನು ಕುಡೊಂಜಿ ಹೋಗು ಗೋಪಾಲೇ ಅದು ಫಕೀರಪ್ಪ. ನಾನು ಕಪ್ಪು ಕೂ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಕೂ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಯಾನೇ ಗೋಪಾಲ ಪನೊಂದುಲ್ಲೆ. ರಿತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತ ಹೇಳ್ತಾ ಇದ್ದಾರೆ. ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಥ್ಯಾಂಕ್ ಯು ರಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರಿಮಣ ವಂಶಿ ಕೃಷ್ಣ ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ವಂಶಿ ಕೃಷ್ಣ. ವೆಲ್ಕಮ್ ನಿಮಗೆ. ಲೈಕ್ ಕೊಡಿ ಎಲ್ಲರ ಆಯ್ತಾ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ನೈಸ್ ಅಂದು ಈರು ಪಲ್ಲೆ ನ್ಯೂ ಪರ್ಸನ್ ಈರತ್ತು ದುಂಬು ಬೇತೆ ಪುದರ್ಡು ಇತ್ತಾರ ಆಕೇನೊಂದಿಲ್ಲ ಅಂದ ದುಂಬು ಬೇತೆ ಪುದರ್ಡು ಇತ್ತಾರ
ಗೋಪಾಲ ಪನೋಳಿಗೆ ಇರುತ್ತೆ. ನೈಸ್ ಇಯರಿಂಗ್ ಅಕ್ಕ, ಥ್ಯಾಂಕ್ ಯು ಇಯರಿಂಗ್ ನೈಸ್ ಉಂಟು, ಥ್ಯಾಂಕ್ ಯು. ಬೊಟ್ಟ ವಂಶಿ ಕೃಷ್ಣ ಲೈಕ್ ಡನ್, ಓಕೆ ಥ್ಯಾಂಕ್ ಯು. ಇದೆಲ್ಲ ತೆಲಂಗಾಣದವರದ. ನನ್ನ ದುಂಬುದಪ್ಪುದರುಂಡು ಪನಂದ್ರೆ ಗೋಪಾಲ ಸತ್ಯ ಹೇಳು, ಯಾರು ನೀನು? ಗೋಪಾಲ ಗೋಪಿಲೋಲ, ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ವಂಶಿಕೃಷ್ಣ ಲೈಕ್ ಡನ್ ಅಂತ ಹೇಳಿದೆ, ಥ್ಯಾಂಕ್ ಯು ವಂಶಿಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೌದು ಕಪ್ಪು ಸಿಸಿ, ಏರು ಅಂತ ಗೊತ್ತಾಗುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರುಪ್ರಸಾದ್ ಶೆಟ್ಟಿ, ಓವು ನನ್ನ ಆಸೆ ಅವು ಅಡ ಪದ್ಯವು ಅಮ್ಮಲ್ಲಿ ಎತ್ತೊಂದಿತ್ತೀರ ಅಂದೆ ಗೋಪಾಲ. ಓಕೆ ಲೈಕ್ ಡನ್ ಅಕ್ಕಂದ್ರೆ ವಂಶಿಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ದಾದೆ ಪುದರ್ ಉಂಡು ಪಲ್ಲೆ ಗೋಪಾಲ ಪನೊಂದುಲ್ಲೆ ನನ್ನ ದುಂಬು ಬಾಬುಗೆ ಓ ಬಾಬು ಒಂದು ಹಾಯ್ ಗುರುಬ್ರು ಅಂತ ಹೇಳ್ತಾ ಇದ್ದಾರೆ. ಕಾಫಿ ಟೀ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಸೋಮಶೇಖರ್ ಅವರು. ಕಾಫಿ ಆಗಿದೆ, ನಿಮ್ದಾಯ್ತು? ಒಂದು ಲೈಕ್ ಕೊಡಿ ಆಯ್ತಾ. ಬಾಬು ಅಮ್ಮೆನ ಏರಿ, ಅಯ್ಯೋ ದೇವ, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸೋಮಶೇಖರ್ ಅವರು. ಬಾಬು ಅಲ್ಲ ಬೂಬಗೆ ಸೂಪರ್ ಲೈವ್ ಅಂತ, ಥ್ಯಾಂಕ್ ಯು ಕೊಡುವ ಲೈಕ್ ಅಂತ. ಓಕೆ ಮತ್ತೆ ಕೊಟ್ಟರು ಪರವಾಗಿಲ್ಲ ಗುರುಪ್ರಸಾದ್ ಅವರೇ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅಮ್ಮೆನಪ್ಪದ ರಾಜು ಕಾರ್ವಿ ಪನೊಂದುಲ್ಲೇರು ಗೋಪಾಲನ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಏರಿ ಬೂಬಾ ಕೇನೊಂದುಲ್ಲೇರು. ಸೋಮಶೇಖರ್ ಅವರು ಸಪೋರ್ಟಿಂಗ್ ಥ್ಯಾಂಕ್ ಯು. ಮಲ್ಲಿನಾಥ್ ಒಂದು ಲೈಕ್ ಕೊಡಿ ಮಲ್ಲಿನಾಥ್, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕ್ಲಸ್ಟರ್ ಸಿಸ್. ಅಕ್ಕ ಗುರುಪ್ರಸಾದ್ ಶೆಟ್ಟಿಗೆ ಡನ್. ಹೌದಾ ಗುರುಪ್ರಸಾದ್ ಅವ್ರ ಚಾನಲ್ ಇದೆಯಾ ರೀತು? ಗುರುಪ್ರಸಾದ್ ಅವ್ರ ಚಾನಲ್ ಇದೆಯಾ? ಕಾರ್ವಿ ದಾದ ನೇಳ್ತನ ಗೋಪಾಲ ನೆಲತನ ಕಾರ್ವಿ ಈಗೇನೊಂದುಲ್ಲೇರು. ರಾಮ ಹಾಯ್ ಪುಟ್ಟಿ ಅಂತ ಹೇಳ್ತಾ ಇದ್ದಾರೆ. ರಾಮ ಅವರೇ ಒಂದು ಲೈಕ್ ಕೊಡಿಯಾ? ನನ್ನ ಜಾತಿ ಕಾರ್ವಿ ಅಂದ್ರೆ ಜಾತಿಯಾ? ಓಕೆ ಕಾರ್ವಿ ಯಾವ ಕೆಲಸವಾ? ಗೋಪಾಲ್ ಅವರು ಹೌದಕ್ಕ ಇದೆ ಅಂತ ಹೇಳ್ತಾರೆ. ಓಕೆ ಗುರುಪ್ರಸಾದ್ ಅವರಿಗೆ ಕೊಡು. ಎಂತ ಅವರು ಐ ಡೋಂಟ್ ಹ್ಯಾವ್ ಎ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇಲ್ಲಂತೆ ಅವರದು, ಪ್ಲೇ ಲಿಸ್ಟ್ ಹಾಕಿರ್ಬೋದು ಯಾರ್ದಾದ್ರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಂದೆ ಯಾನ್ ನಂಬೂಜಿ ಗೋಪಾಲ ಅವನೊಂದುಲ್ಲೇರು. ഇരുമുടി കട്ട് ശബരിമലക്ക് നെയ്യഭിഷേകം മണികണ്ഠനിക്ക്. ഇരുമുടി കട്ട് ശബരിമലക്ക് നെയ്യഭിഷേകം മണികണ്ഠനിക്ക്. స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం ಶರಣಮಯ್ಯಪ್ಪ. ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ನೈಸ್ ಅಂತ ಹೇಳ್ತಾರೆ. ನಂಬರ್ಗೆ ಯಾನ್ ಭೂತನ ಅಂತೇಳಿ ರಿತು ಅಂತ ಹೇಳ್ತಾ ಕರೀತಾ ಇದ್ದಾರೆ ಗುರುಪ್ರಸಾದ್ ಅವರು. ಈರು ಕಣ್ಣು ಮುಚ್ಚಿದ ಸಾಂಗ್ ಪನ್ನಗ ಎಂಕ ತೆಲಿಕೆ ಬರ್ಕೊಂಡು ಹೌದಾದ್ರೂ ಗೊತ್ತುಂಡೆ ನಿಶಾಂತ್ ಎಂಕ ಕಣ್ಣು ಮುಚ್ಚಿದ ಸಾಂಗ್ ಪಂಡ್ರೆ ಬರ್ಪಿನಿ. ಕಣ್ಣು ಮುಲದ ಸಾಂಗ್ ಪಂಡ್ರೆ ಬರ್ಪುಜಿ ಎಂಕ್ ಐಕ ಕಣ್ಣು ಮುಚ್ಚಿದ ಸಾಂಗ್ ಪಂಪಿನಿ. ಇದೇ ದಾಯ ತೆಲಿಕೆ ಅರ್ಪಣೆ ಹೆಂಗೆ ಗೊತ್ತಜ್ಜಿ. ಅಕ್ಕ ಮನುಗೆ ಡನ್. ಮನು ಎಲ್ಲಿದ್ದೀರಪ್ಪ ಮನು? ಇವರು ರಿತು ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಡಿವೈನ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.
ಹಾಯ್ ದುರ್ಗಾಪ್ರಸಾದ್ ಶೆಟ್ಟಿ, ನಾನು ಡನ್ ಕೊಟ್ಟೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ದೇವನೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ನಿನ್ನೀ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ನಿನ್ನೀ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಬಾಳಿಗೆ ದೀಪ ನೀನಾದೆ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಬಾಳಿಗೆ ದೀಪ ನೀನಾದೆ. ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ ಆನಂದ. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಯೇ ಅಯ್ಯಪ್ಪ. ಕಮೆಂಟ್ ಕೂಡ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ರಿತು ಅವರು. ಅಕ್ಕ 7 ಲೈಕ್ಸ್ ಬಂದಿದೆಯಾ? 42 ಆಗಿದೆ, ಬಂದಿರಬಹುದು ತೆಲಂಗಾಣ ಅವರೇ. ಥ್ಯಾಂಕ್ ಯು ಸೋ ಮಚ್, ನೀವು ಲೈಕ್ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಬಂದಿರ್ಬೋದು, 42 ಆಗಿದೆ ಆಯಿತಾ, ಬಂದಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ತೆಲಂಗಾಣ ಅವರೇ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟಸಿಸ್ ಪ್ರಿಯಾಂಕಾ ಅವರು ಆರ್ಟ್ ಕೊಡ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೂಪರ್. ರಿತು ವರ್ಲ್ಸ್ ಅವರು ಕೂಡ ಸೂಪರ್ ಅಂತ ಹೇಳಿದ್ದಾರೆ. ಮಂಜೆ ಸೂಪರ್ ಲಗ್ಯ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಸ್ವಾಮಿ ಲೈಕ್ ಕೊಡಿ, ಲೈಕ್. ಅಕ್ಕ ಲೈವ್ ಸೂಪರ್, ಥ್ಯಾಂಕ್ ಯು. ಸಂಪುಗು ದಾದಾ ಅಂಡು ಸಿಸ್ ಗೊತ್ತುಜ್ಜಿ ಕೋಡೆ ಮಂತಿರತ್ತೆ ಬರ್ಪುಜಾನು ಲೈವ್ಗೊಂದು ಬೈಜ್ಜಿರತ್ತೀನಿ ಸಂಪು ಬೈದ್ ಓವು ಲೈವ್ ಇಜ್ಜೆರೆ ಪ್ರೀತಿ ಸಿಸ್ನ ಲೈವ್ಗಳ ಬೈಜ್ಜೆರೆ ಕಡೆ ದಾದಾ ಅಂಡು ಒಡೆಗ ಪೋತೇರಾ. ಕಪ್ಪು ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಪ್ಪು ಸಿಸ್, ಥ್ಯಾಂಕ್ ಯು. ಗುರುಪ್ರಸಾದ್ ಸೂಪರ್ ಅಂತಿರುತ್ತೆ. ಈರ್ನ ಮಗನ ತೂಪಲೆ ಎನ್ನ ಮಗನ ಆಯ ಅವಳು ಟಿವಿ ತಗೊಂದುಲ್ಲೆ ಆಯ ಬರ್ಪುಜೆ ಒರಿ ಎಲ್ಲಿ ಟ್ಯೂಷನ್ ಪೋತೆ. ಕ್ರಾಂತಿ ದೇವಗೌಡ ಬಂದರು. ಹಾಯ್ ಸಿಸ್ಟರ್ ಫ್ರಮ್ ಹೈದರಾಬಾದ್. ಹೈದರಾಬಾದಿಂದ ಬರ್ತಾ ಇದ್ದೀರಾ? ಹೈದರಾಬಾದ್ ಅವರೇ, ನಾವು ಮಂಗಳೂರಿನಿಂದ ನೇರ ಪ್ರಸಾರದಲ್ಲಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನೀವು ಹೈದರಾಬಾದ್ನಿಂದ ನಮ್ಮ ಲೈವ್ಗೆ ಬಂದದಕ್ಕೆ ಸ್ವಾಗತ. ನಿಮಗೆ ಒಂದು ಲೈಕ್ ಕೊಡಿ ಆಯಿತಾ. ಹೈದರಾಬಾದ್ನವರೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ. 43ನೇ ಲೈಕ್ ನಂದೇ. ಸಪೋರ್ಟ್ ಸ್ವಾಮಿ, ಓಕೆ ಥ್ಯಾಂಕ್ ಯು ಸಪೋರ್ಟ್ ಸ್ವಾಮಿ ಅವರೇ, ಥ್ಯಾಂಕ್ ಯು. ಕಪ್ಪು ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ರೀತು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಗೊತ್ತುಜಿ ದಾದಾಣ ಪಂದು. ಗುರುಪ್ರಸಾದ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು. ಫ್ಯಾನ್ ಫ್ರಮ್ ಸೌತ್ ಆಫ್ರಿಕಾ. ನೀವು ಸೌತ್ ಆಫ್ರಿಕಾವಾ? ಥ್ಯಾಂಕ್ ಯು ಸೋ ಮಚ್. ನಾನು ಮಂಗಳೂರು ಆಯಿತಾ, ಮಂಗಳೂರಿಂದ ನೇರ ಪ್ರಸಾರದಲ್ಲಿ ನೀವು ಸೌತ್ ಆಫ್ರಿಕಾದಿಂದ ಬಂದು ನಮ್ಮ ಲೈವ್ಗೆ ಬಂದದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಅವರೇ. ನಿಶಾಂತ್ ಬಿರುವ ಹಾಪನೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಸ್ವಾಮಿ. ಗೋಪಾಲ ಪೋಯೇರಾ? ಗೋಪಾಲ ಇದ್ದೀರಾ ಅಕ್ಕ? 44 ಲೈಕ್ ಡನ್. ಥ್ಯಾಂಕ್ ಯು ರಿತು, ಥ್ಯಾಂಕ್ ಯು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಯಾನು ಉಡುಪಿ ಇಪ್ಪುನು ಸೌತ್ ಆಫ್ರಿಕಾ ಗೊತ್ತಾಡಿ ಉಡುಪಿಂದ ಮಲ್ಲೆಜ್ಜಿ ಒಂಜಿ ಸೌತ್ ಆಫ್ರಿಕಾದ ಪುದಾರ್ದೆತ್ತಾರತ್ತ ಮಲ್ಲೆಜ್ಜಿ. ಊಟ ಆಯ್ತಂತ ಕೇಳ್ತಾ ಇದ್ದಾರೆ. ಇಲ್ಲ ಊಟ ರಾತ್ರಿಗೆ, ಊಟ ಚಪಾತಿ ರಾತ್ರಿಗೆ. ಬರ್ಪುಜಿ ಅಂದರೆ ಬೆತ್ತ ಹಿಡಿದುಕೊಂಡು ಎರಡು ಬರ್ತಾರೆ ಏರಿಗೆ. ಗೋಪಾಲ ಏರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೈಡಲ್ಲಿ ಏನು ಇನುಕೋದು ಜನರೇ. ಹೌದೌದು, ಬನ್ನಿ ಆಯ್ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇಪ್ಪನ ಸೌತ್ ಆಫ್ರಿಕಾಡಿ ನೆಟಿವ್ ಅಂದ. ಮಲ್ಲೇಜಿ ಸೌತ್ ಆಫ್ರಿಕಾ ಬತ್ತನದ ಬುಧರ ಅವೇ ಖುಷಿ ಅಂಡ್. ಥ್ಯಾಂಕ್ ಯು ಸೋ ಮಚ್ ಅವೇ ಗುರುಪ್ರಸಾದ್ ಅವರೇ. ಇರ್ ಬತ್ತದ ಸಪೋರ್ಟ್ ಮಾಡ್ತಂದುಲಾರತ್ತೆ ಅವೇ ಇಂಕ್ಲೇ ಮಸ್ತ್ ಮಲ್ಲ ಖುಷಿ. ಥ್ಯಾಂಕ್ ಯು. ಯಾರಿಗೆ ಗೋಪಾಲ್ ಅಂತ ಹೇಳ್ತಾರೆ? ಆಯಿತು ಮೇಡಮ್, ಈಗ ನಿಮ್ಮದಾಯ್ತಾ ಮೇಡಮ್? ಆಗಿದೆ. ವಿಠಲ್ ಹಡಿಮಣಿ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ವಿಠಲ್ ಅವರೇ, ಒಂದು ಲೈಕ್ ಕೊಡಿಯಾ? ಲೈಕ್. ಮಗ ಬರುವುದಿಲ್ಲ, ಟಿವಿ ನೋಡುತ್ತಾನೆ ಅಂದ್ರೆ ಅಲ್ವಾ? ಹೌದು ಮಗ. ಹರ್ಷ ಇಡಲ್ಲ ನಾನು ತೂ ಓಡಿಕಲಿ ಮೊಕಳೆ ಬಲ ಇದಲ್ಲವೇ ಅವಳು ಬರುದಿಲ್ಲತ್ತೆ. ರಿತು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ, ತೋರಿ ವೀರನಾದನು ಆಂಜನೇಯನು, ತೋರಿ ವೀರನಾದನು ಆಂಜನೇಯನು. ಗಿರೀಶ್ ಕುಮಾರ್ ಅವರು, ಧ್ರುವತಾರೆ ಅವರು ಬಂದರು. ಹಾಯ್ ಗಿರೀಶ್ ಕುಮಾರ್, ವೆಲ್ಕಮ್.
ಗುರುಪ್ರಸಾದ್ ಅವರೇ, ನಿಮಗೆ ನೀವು ರಿತು ಅವರಿಗೆ ಒಂದು ಗಿಫ್ಟ್ ಕೊಡಿ ಆಯ್ತಾ. ವಿಠಲ್ ಹಡಿಮನೆಯವರು ಬಂದ್ರು. ಯಾವ ಊರು? ನಮ್ಮೂರು ಮಂಗಳೂರು. ನಿಮ್ಮೂರು ಯಾವೂರು ವಿಠಲ್ ಅವರೇ? ನಿಮ್ಮೂರು ಯಾವ ಊರು? ನಮ್ಮೂರು ಮಂಗಳೂರು. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಡನ್. ಥ್ಯಾಂಕ್ ಯು ಗಿರೀಶ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಉಣಸೆ ಅಡರ್ ಇಲ್ವಾ? ಉಣಸೆ ಅಡರ್ ಓಲುಂಡಿ ಎಂಕಲ್ನ ಸ್ವಲ್ಪ ಉಣಸದ ಮರನೇ ಇಜ್ಜಿ ಮಾರ. ಧ್ರುವತಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗುರುಪ್ರಸಾದ್ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ರಿತು ಅವರು ಕೂಡ ಕಿರೀಟ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಬಾಕಿತ್ತು ಕಿರೀಟ. ವಿಠಲ್ ಅವರು ಬೆಂಕಿ. ಹೌದೌದು. ಶೆಟ್ಟಿ ಸರ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಬಲಮೆ ಬರ್ಪಡ ಬಲ ಹಿಂಗೆ. ನೋಡಿ ಇವನೇ ನನ್ನ ಮಗ ತಶ್ಮ ಅವನಿಗೆ ನಾಚಿಕೆ ಆಗ್ತದೆ. ಗುರುಪ್ರಸಾದ್ ಶೆಟ್ಟಿ ರಿತು ಅಂತ ಹೇಳ್ತಾ ಇದ್ದಾರೆ. ರಿತುಗೆ ಒಂದು ಗಿಫ್ಟ್ ಕೊಡಿ ಆಯ್ತಾ ಗುರುಪ್ರಸಾದ್ ಅವರೇ. ಇವನೇ ಮಗ, ದೊಡ್ಡ ಮಗ. ಚಿಕ್ಕವನು ಟ್ಯೂಷನ್ಗೆ ಹೋಗಿದ್ದಾನೆ. ಪೂನ್ ಎತ್ತ ಶಾಂತಿ ಎಲ್ತೊಂದುಳ್ಳೇರು ಗಿರೀಶ್ ಅವರು. ಶಾಂತಿ ಸಿಸ್ತೆ ಗಿರೀಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸನಾತನಿ ಸೇವಕ್ ಅವರು ಬಂದ್ರು. ಹಾಯ್ ಕಿರಣ್, ವೆಲ್ಕಮ್ ಕಿರಣ್ ಎಂಚೋಲರ್ ಚಾಪರಿಯರ. ರಿತು ಥ್ಯಾಂಕ್ ಯು ಶೆಟ್ಟಿ ಅವರೇ ಅಂತ ಹೇಳಿದ್ದಾರೆ. ವಿಠಲ್ ಹಡಿಮನೆ ಅವರು ಬೆಳಗಾವಿಯಿಂದ. ಹೌದಾ ವಿಠಲ್ ಹಡಿಮನೆ? ನಾವು ಮಂಗಳೂರಿಂದ ನೇರ ಪ್ರಸಾರದಲ್ಲಿದ್ದೇವೆ. ನೀವು ಬೆಳಗಾವಿಯಿಂದ ಬಂದು ನಮಗೆ ಲೈವ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಗಿರೀಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಬರ್ಸ ಹಾಯ್ ಕಿರಣ್ ಅಂತ ಹೇಳ್ತಾ ಇದ್ದಾರೆ. ಗುರುಪ್ರಸಾದ್ ರಿತು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ವಿಠಲ್ ಹಡಿಮಣಿ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ದಾನೆ ಲೇಟ್ ಕಿರಣ್ ಅಂತ ಹೇಳ್ತಾ ಇದ್ದಾರೆ. ವರ್ಲ್ಡ್ ಅವರು ಆಯ್ ಸಂಗೀತಕ್ಕ ಕಮ್. ಓಕೆ ಬನ್ನಿ ವೆಲ್ಕಮ್ ವರ್ಲ್ಡ್ ಅವರು ವೆಲ್ಕಮ್. ಚೂರು ತೋರ್ಸು ಮಾರಾಯ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಊರಿಂದ ಆಚೆಗೆ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಸ್ವಾಮಿ ಅವರು. ಸನಾತನ ಸೇವಕರು. ಶಾಂತಸಿಸ್ ನಿಮಗೆ ಹೇಗಿದ್ದೀರಾ? ಶಾಂತಸಿಸ್ ನಮಸ್ತೆ, ಹೇಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯೋಗ ಗುರು ನಮ್ಮ ಸನಾತನಿ ಸೇವಕವರು ಹೇಳ್ತಾ ಇದ್ದಾರೆ. ಯೋಗ ಕಳಿಸಿಕೊಡ್ಬೇಕಲ್ವಾ ನೀವು ಸನಾತನಿಯವರಿಗೆ. ಗಿರೀಶ್ ಕುಮಾರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ವಿಠಲ್ ಹಳಿಮಣಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಅವರು ಸಪೋರ್ಟಿಂಗ್ ಅಂತ. ಥ್ಯಾಂಕ್ ಯು ಗಿರೀಶ್ ಅವರೇ, ಥ್ಯಾಂಕ್ ಯು. ತೆಗೆದಿದೆ, ನಾಳೆ ಉದಯವಾಣಿ ಹಾಕುತ್ತೇನೆ ಆಯ್ತಾ ಹರ್ಷ? ಸ್ಕ್ರೀನ್ ಶಾಟ್ ತೆಗೆದಿದ್ದೇನೆ, ನಾಳೆ ಉದಯವಾಣಿಯಲ್ಲಿ ಹಾಕುತ್ತೇನೆ. ಹೆಂಚಿನೇ ಹಾಕುವರು ಉದಯವಾಣಿಗೆ. ವರ್ಲ್ಡ್ ಅವರು ಗುರುಪ್ರಸಾದ್ ಶೆಟ್ಟಿ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ವಿಠಲನ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು 2. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ 46. ಹೌದು, ಲೈಕ್ ಕೊಡಿ ಆಯ್ತಾ. ಗುರುಪ್ರಸಾದ್ ಶೆಟ್ಟಿ ಅವರು ರಿತು ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ಏನು ಸ್ಕ್ರೀನ್ ಶಾಟ್ ಗೋಪಾಲ ಅಕ್ಕ? ಪಿನ್ ಐಡಿಗೆ ಸಪೋರ್ಟು ಹೇಳಿ ಪ್ಲೀಸ್. ನಾನು ಆಲ್ರೆಡಿ ಎಲ್ಲರಿಗೂ ನೋಡಿ, ರಿತು ಅವರು ಆಲ್ರೆಡಿ ಎಲ್ಲರಿಗೂ ಕೂಡ ಕನೆಕ್ಟ್ ಆಗಿದ್ದಾರೆ ಆಯಿತಾ. ಪಿನ್ ಐಡಿಗೆ ಎಲ್ಲರೂ ಕೂಡ ಕನೆಕ್ಟ್ ಆಗಿ ಆಯಿತಾ. ನೋಡಿ, ರಿತು ಅವರಿಗೆ ಎಲ್ಲರೂ ಕನೆಕ್ಟ್ ಆಗಿ ಅವರು ಆಲ್ರೆಡಿ ಎಲ್ಲರಿಗೂ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ರಿಟರ್ನ್ ಮಾಡಿ ಆಯಿತಾ. ನಾನು ಯೋಗ ಮಾಡುತ್ತೇನೆ ಆನ್ಲೈನಲ್ಲಿ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ರು. ಆನ್ಲೈನಲ್ಲಿ ಯೋಗ ಮಾಡ್ತಾ ಇದ್ದಾರೆ ನಮ್ಮ ಶಾಂತಸಿಸ್. ಹುಳಿಗಳು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಹುಳಿಗಳು. ಹಾ. ಗಿರೀಶ್ ಕುಮಾರ್ ಸರ್ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ವರ್ಲ್ಡ್ ಅವರು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಥ್ಯಾಂಕ್ ಯು, ವೆಲ್ಕಮ್. ಓಕೆ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ದಿವಸಕ್ಕೆ 2 ಬಂಗುಡೆ ತಿನ್ನಿ, ಯೋಗಗೀಗ ಏನು ಬೇಡ ಅಂತ ಹೇಳ್ತಾರೆ. ಬಂಗುಡೆಗೆ 400 ರೂಪಾಯಿ ಆತನಿಗತ್ತೆ ಗೋಪಾಲ. ಒಳ್ಳೆ 2 ಬಂಗುಡೆ ತಿಂತೀನಿ. ರೀತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗೋಪಾಲ ಅಂತ ನಗ್ತಾ ಇದ್ದಾರೆ. ನೋಡಿ, ಲೈವ್ಗೆ ಬಂದವರು ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ ಆಯ್ತಾ. ಹನುಮಾನ್ ಕಿ ಜೈ ಜೈ ಹನುಮಾನ್ ಕಿ ಜೈ. ತೈ ತಕ ತಕಿಟ ತಕ ಜೈ ಹನುಮಾನ್. ತೈ ತಕ ತಕಿಟ ತಕ ಜೈ ಹನುಮಾನ್. ಹನುಮಾನ್ ಕಿ ಜೈ ಹನುಮಾನ್ ಕಿ ಜೈ. ವಿಠಲರು ಹೌ ಮೆನಿ ಲ್ಯಾಂಗ್ವೇಜ್ ಸ್ಪೀಕಿಂಗ್? ಯಾನು 1-2 ಲ್ಯಾಂಗ್ವೇಜ್ ಪಾತಿರುವೆ ಮಾರ್ರೆ. ಬಂಗುಡು ಪಣ ಏನು ತುಳು ಜಾಸ್ತಿ ಪಾತಿರು. ತುಳು ಕನ್ನಡ ಜಾಸ್ತಿ ಮಾತಾಡ್ತೇನೆ ವಿಠಲ್ ಅವರೇ. ಮತ್ತೆ ಇಂಗ್ಲೀಷ್ ಬರುವುದೇ ಇಲ್ಲ ನನಗೆ. ಹಿಂದಿ ಸ್ವಲ್ಪ ತೋಡಾತಾಯ ಹಿಂದಿ ಅಷ್ಟೇ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. 2ಕ್ಕಿಂತ ಜಾಸ್ತಿ ತಿನ್ನಬೇಡ, ಗ್ಯಾಸ್
ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಬರ್ಪ ಅಡ್ಡ ಕಮೆಂಟ್ ಪಾಡ್ದು ಬಲಿಪ್ಪ ಅಂತ ಬರೋದಿಲ್ಲ. ಅಕ್ಕ ನೀನು ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಶಶಿಧರ್ ಅವರೇ ಒಂದು ಲೈಕ್ ಕೊಡಿಯಾ? ಎಂತ ಬೆಂಕಿ ಅಂತ ಗೊತ್ತಿಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ, ನನ್ನ ಅಂತರಂಗ ಬಲ್ಲವರಾರು ಇಲ್ಲಮ್ಮ. ಗಿರೀಶ್ ಅವರು ಸಪೋರ್ಟಿಂಗ್ ಹೇಳಿದ್ದಾರೆ, ಥ್ಯಾಂಕ್ ಯು. ಎಲ್ಲಿ ಉಂಟು ಗೋಪಾಲ ಬಂಗುಡೆ? ಈಗ ಕುಮೇದಿದೆ ಸಿಗುವುದಲ್ಲ. ಹೌದೌದು, ಕುಮೇದಿನ ಬಂಗುಡೆ ಈಗ 400 ರೂಪಾಯಿ. 400 ರೂಪಾಯಿ ಇನಿ ಬಂಗುಡೆಗೆ 400 ರೂಪಾಯಿ ಬಂಗುಡೆ. ಎಟ್ಟಿಗೆ 400 ರೂಪಾಯಿ. ಎಂಗ್ಲಿಗೆ ಎಟ್ಟಿ ಕಂದೆ ಇತ್ತೆ ನಾನು ಮಲ್ಪೋಡು. ಎಟ್ಟಿಲ ಎಟ್ಟಿ ಮಸಾಲಲ್ಲ ಚಪಾತಿಲ ಮಲ್ಪೋಡಿತ್ತೆ. ಕುಮೇದರೆ ಒಂದು ಸಾಕು. ಕುಮೇದಿನೇ ಬೊಡ್ಚಿ ಮಾರ್ರೆ. ಕುಮೇದಿನ ಬಂಗುಡಿನೇ ಬೊಡ್ಚಿ. ನಡುಮನೆಯವರೇ ವೆಲ್ಕಮ್. ನಿಮಗೆ ನನ್ನದೊಂದು ಸಲಹೆ, ನಿಮ್ಮ ಸ್ನೇಹಿತರು ಕುಟುಂಬ ಎಲ್ಲ ಸೇರಿದರೆ ಕನಿಷ್ಠ 30 ಜನ ಆದರೂ ಇರಬಹುದು ಅಲ್ವಾ? ಅಂಥವರಿಂದ ನಮ್ಮ ಚಾನಲ್ಗೆ ಯಾಕೆ ಸಪೋರ್ಟ್ ತಗೋಬಾರದು? ನಾವು ಸಪೋರ್ಟ್ ಮಾಡಿದರೆ ನಮ್ಮ ಡೇಟಾ ಖಾಲಿ ಆಗುತ್ತದೆ ಅಷ್ಟೇ. ಹೌದೌದು, ನೀವು ಒಳ್ಳೆ ಹೇಳಿದ್ರಿ ನಡುಮನೆಯವರೇ, ತುಂಬ ಚಂದ ಹೇಳಿದ್ರಿ. ಥ್ಯಾಂಕ್ ಯು. ನಡುಮನೆಯವರೇ ತುಂಬ ಚಂದ ಹೇಳಿದ್ರಿ. ಅವರು ಸಪೋರ್ಟ್ ಮಾಡೋದಾದರೆ ನಾವು ಇಲ್ಲಿಗೆ ಯಾಕೆ ಬಂದು ಕೂತ್ಕೊಳ್ತೇವೆ ಅಲ್ವಾ? ನಡುಮನೆಯವರೇ, ಅವರ ಸಪೋರ್ಟ್ ಬೇಕು, ನಿಮ್ಮ ಸಪೋರ್ಟ್ ಕೂಡ ಬೇಕು ಅಲ್ವಾ? ನಮಗೆ ನಯ ಪೈಸೆ ಲಾಭ ಇಲ್ಲ. ದೊಡ್ಡವರು ಹೇಳ್ತಾರೆ ಲಾಭ ಇಲ್ಲದ ಕೆಲಸ ಯಾವುದು ಮಾಡಬಾರ್ದಂತ. ಓಕೆ, ನೀವು ಲಾಭದ ಕೆಲಸವೇ ಮಾಡಿ ಆಯ್ತಾ ನಡುಮನೆಯವರೇ? ಅಂದ್ರೆ ರೇಟ್ ಜಾಸ್ತಿ ಇತ್ತೆ. ಗೀತಾ ಸಿಸ್ ಬಂದ್ರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಕಾಫಿ ಆಯ್ತಾ ಸಿಸ್ ಅಂತ? ಆಗಿದೆ. ಹೇಗಿದ್ದೀರಾ ಸಿಸ್? ನಾನು ಚೆನ್ನಾಗಿದ್ದೀನಿ. ಗೀತಾ ಸಿಸ್, ನಿಮ್ದು ಲೈವ್ ಆಯ್ತಾ? ಮುಗೀತಾ? ಪ್ರತಿದಿನ 7 ಗಂಟೆಗೆ ನನ್ನ ಲೈವ್ ಕಾರ್ಯಕ್ರಮ ಕೂಡ ಇರುತ್ತೆ. ಸಾಧ್ಯವಾದರೆ ಸಪೋರ್ಟ್ ಮಾಡಿ. ನೋಡಿ, ಗಿರೀಶ್ ಕುಮಾರ್ ಅವರದ್ದು ಲೈವ್ 7 ಗಂಟೆಗೆ ಇರ್ತದೆ. ಸಂಜೆ ಅಲ್ಲ, ಸಂಜೆ. ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ ಗಿರೀಶ್ ಕುಮಾರ್ಗೆ. ನೋಡಿ, ಗಿರೀಶ್ ಕುಮಾರ್ ಅವರಿಗೆ ಕನೆಕ್ಟ್ ಆಗಿ ಅವರ ವಿಡಿಯೋಗೆ ಕಮೆಂಟ್ ಮಾಡಿ ಆಯ್ತಾ? ಆಗ ಅವರು ನೋಟಿಫಿಕೇಶನ್ ಆನ್ ಮಾಡಿ, ಮತ್ತೆ ಅವರು ಲೈವ್ಗೆ ಬಂದರೆ ನಿಮಗೆ ಗೊತ್ತಾಗ್ತದೆ. ಎಲ್ಲರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಆಯ್ತಾ? ಲೈಕ್ ನನ್ನ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗೀತಾ ಲೈಫ್ ಸ್ಟೈಲ್ ಡನ್. ಗೀತಾ ಸಿಸ್, ನಿಮಗೆ ರಿತು ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಮಾಡಿ ಆಯಿತಾ? ಪ್ಲೀಸ್ ಡಬಲ್ ಟ್ಯಾಪ್ ದಿಸ್ ಸಂಗೀತ ಅಕ್ಕ ಚಾನಲ್. ಫುಲ್ ಸಪೋರ್ಟ್ ದಿಸ್ ಚಾನಲ್ ಪ್ಲೀಸ್. ವೆಲ್ಕಮ್ ಟು ಸಂಗೀತ ರಾಜೇಶ್ ಆನ್ ಲೈವ್ ಅಂತ. ಹೌದೌದು, ವೆಂಕಟೇಶ್ ಅವರೇ ಒಂದು ಲೈಕ್ ಕೊಡಿ. ವೆಂಕಟೇಶ್ ಅವರೇ, BK ಕ್ರಿಯೇಷನ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೈಟ್ ಲೈವ್ ಸಿಸ್, ಇನ್ನು ನೈಟಾ? ಓಕೆ. ಕ್ರಾಷ್ಟ ಅಕ್ಕ ಎಲ್ಲಿ ಪನೊಂದುಲ್ಲೇರು? ಕ್ರಾಷ್ಟ ಸಿಸ್ ಉಳ್ಳಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಗೀ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಸ್ವಾಮಿ ಅವರು. ಗೀತಾ ಲೈಫ್ ಸ್ಟೈಲ್ ಸಬ್ ಡನ್, ಪ್ಲೀಸ್ ರಿಟರ್ನ್ ಸಬ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗೀತಾ ಸಿಸ್, ವರ್ಲ್ಡ್ ಅವರು ನಿಮಗೆ ಸಬ್ ಕೊಟ್ಟಿದ್ದಾರೆ ಅಂತ, ರಿಟರ್ನ್ ಮಾಡಿ ಆಯ್ತಾ? ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ. ಲೈಕ್ ಕೊಡಿದವರು ಲೈಕ್ ಕೊಡಿ ಆಯ್ತಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಿಮ್ಮ ಲೈವ್ಗೆ 107 ಜನ ಬಂದು ಹೋದರು. ಲೈಕ್ ಮಾತ್ರ 48. ಹೌದು, ಲೈಕ್ ಕೊಡುದಿಲ್ಲ ಅಲ್ವಾ? ನಾವು ಎಂತ ಮಾಡುದು? ಲೈಕ್ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಲೈಕ್ ಕೊಡುವವರು ಲೈಕ್ ಕೊಡಿ ಆಯ್ತಾ? ರೀತು ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಈಗ 170 ಜನ ಆಯ್ತು. ಹೌದಾ? ಥ್ಯಾಂಕ್ ಯು. ನೀವು ಒಂದು ಲೆಕ್ಕ ಮಾಡ್ತೀರಲ್ಲ, ಅದುವೇ ಖುಷಿ. ಬಂಗುಡೆ ಲೆಕ್ಕ ಮಾಡಿದಾಗೆ ಮಾಡ್ತೀರಾ ಮಾರೆ ಗೋಪಾಲ್ ಅವರೇ. ಥ್ಯಾಂಕ್ ಯು. ಸ್ವಾಮಿ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈಗ 175 ಜನ ಆಯ್ತು. ಹೌದಾ? ಪ್ಲೀಸ್ ಡಬಲ್ ಟ್ಯಾಪ್ ಚಾನಲ್ ಅಂತ ಹೇಳಿದ್ರೆ ನಮ್ಮ ಸಪೋರ್ಟು ಬಂದರೆ ಬೇಜಾರಾಗುತ್ತೆ ಬೇರೆಯವರು ಅಂತ ಹೇಳ್ತಾರೆ. ನಮ್ಮ ಸಪೋರ್ಟು ಬಂದರೆ ಬೇಜಾರಾಗ್ತಾರೆ ಬೇರೆಯವರು. ಇಲ್ಲಪ್ಪ, ಯಾಕೆ ಬೇಜಾರಾಗುದು? ಗೀತಾ ಸಿಸ್ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಸ್ವಾಮಿ ಬ್ರದರ್ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಂಗೀತಕ್ಕ, GK ಭಟ್ರೆ ವೆಲ್ಕಮ್ ನಿಮಗೆ. ಕಾಫಿ ಪರಿಹಾರ GK ಭಟ್ರೆ. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೀತಾ ಅಕ್ಕ ಎಂಚ ಉಲ್ಲರ್ಕೇನೊಂದು ಲೇರು ಗೀ ಸಿಸ್ ಟ್ರೈನ್ ಸ್ಟಾರ್ಟ್ ಮಾಡ್ಲಾ ಅಂತ ಕೇಳ್ತಾ ಇದ್ದಾರೆ. ಟ್ರೈನ್ ಸ್ಟಾರ್ಟ್ ಮಾಡಿ. ಹೌದು, GK ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಕಷಾಯ ಪರಿಯ ಅಂದೆ ಭಟ್ರೆ. ಓಕೆ. ಲೈವ್ಗೆ ಬಂದವರು ಲೈಕ್ ಕೊಡಿ, ಇರಬೇಡಿ, ಕಮೆಂಟ್ ಮಾಡಿ ಆಯ್ತಾ? ತರವಲ್ಲ ತಂಗಿ ತಂಬೂರಿ ಸ್ವರ, ಬರಿದೆ ಬಾರಿಸದಿರೋ ತಂಬೂರಿ. ಗೀತಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೀತಾ ಅಕ್ಕ ಊರು ಅಲ್ಪ ಈರ್ನ. ಗೀತಾ ಸಿಸ್ ಬೆಂಗಳೂರು. ಗೀತಾ ಸಿಸ್ನ
ದಾದ ಸ್ಪೆಷಲ್ ಇನಿ ಅಂತ ಕೇಳ್ತಾ ಇದ್ದಾರೆ. ಇನಿಯಾ ಇನಿ ಎಂಕ್ಲೆಗ್ ದಾದ ಸ್ಪೆಷಲ್ ಪನ್ಪಿನಿ ಬಟ್ರೆ ಈಡ ಪನೋಲಿ ಅವು ಎಂಗ್ಲೆ ಇನಿ ಚಿಕನ್ ಸುಕ್ಕ ಬೈ ಅಡಿತ್ತೆ ಒಂದು ಎಟ್ಟಿ ಮಸಾಲಲ ಬಕ ಚಪಾತಿಲ ನಾನಾ ಓಡವು ಜಿ ಕೆ ಭಟ್ ಸಬ್ ಡನ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಅವ್ರ ಜಿ ಕೆ ಭಟ್ರೆ ಇರಿಗೆ ವರ್ಲ್ಡ್ ಗಿಫ್ಟ್ ಕೊಡ್ತೀರಿಗೆ ಅವೇ ಗೋಪಾಲ್ ಅವರು ತುಳು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋಪಾಲ ಗೀತಾ ಸಿಸ್ಗೆ ತುಳು ಬರಲ್ಲ. ಟ್ರಾವೆಲ್ ಫ್ರಮ್ ನಾರಿಯಾದವರು ಬಂದರು. ಹಾಯ್ ಟ್ರಾವೆಲ್ ವೆಲ್ಕಮ್, ಒಂದು ಲೈಕ್ ಕೊಡಿಯ ಟ್ರಾವೆಲ್. ಪ್ರೀತಿಯ ಪಾರಿವಾಳ ನಾನು ಇದ್ದೇನೆ. ಓಕೆ ಪಾರಿವಾಳ ವೆಲ್ಕಮ್ ವೆಲ್ಕಮ್. ಜಿ ಕೆ ಭಟ್ರಿಗೆ ಡನ್ ಅಕ್ಕ. ಓಕೆ ಅವರ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ ರೀತು. ರೀತು ನೀವು ಆಗ ಎಲ್ಲರಿಗೂ ಕೂಡ ಕೊಟ್ಟಿದ್ದೀರಲ್ಲ ಬೆಳಿಗ್ಗೆ ಕೂಡ, ನಿಮಗೆ ರಿಟರ್ನ್ ಬಂದಿದೆಯಾ? ರಿಟರ್ನ್ ಸಿಕ್ಕಿದೆಯಾ ಗಿಫ್ಟ್ ನಿಮಗೆ ರೀತು? ಓ ಹೌದಾ, ಕನ್ನಡ ಹೌದೌದು. ಪಾರಿವಾಳ ಹಾಯ್ ಅಂತ ಹೇಳ್ತಾರೆ. ವರ್ಲ್ಡ್ ಗಿಫ್ಟ್ ಡನ್ ಅಂತ ಹೇಳ್ತಾರೆ. ಲೈಕ್ ಕೊರಿ. ಓಕೆ ಓಕೆ ಟ್ರಾವೆಲರ್ ಒಂದು ಲೈಕ್ ಕೊರಿ ಹೇಳ್ತಾರೆ. ಪಕ್ಕ ಒಂದು ಸಬ್ಬಾಲೆ ಸಬ್ಬ ಹಾಕಿದ್ರೆ ಪಾರಿವಾಳ ಬಂತು ಅಂತ ಹೇಳ್ತಾ ಇದ್ದಾರೆ ಗೋಪಾಲ. ಹ್ಞೂ ಅಕ್ಕ ಬಂದಿದೆ ಅಕ್ಕ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಕಂಡೆನಾ ಕಂಡೆನಾ ಪ್ರೇಮದನ ಮನೆದೊಡೆಯ ಮಾತಿನಲ್ಲಿ ಹೇಳದಂತ ಮಮಕಾರವು. ಸಪೋರ್ಟ್ ಸ್ವಾಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಿರಣ್ ಒಂದು ಲೈಕ್ ಕೊಡಿ ಕಿರಣ್. ಮತ್ತೆ ಮಾತಾಡುವ ಕಿರಣ್, ಲೈಕ್ ಕೊಡಿ ಫಸ್ಟಿಗೆ ಆಯಿತಾ. ಗೋಪಾಲ್ ಬ್ರದರ್ ನಾನು ಹೈಡ್ ಇರ್ತೇನೆ. ಯಾಕೆ ಹೈಡ್? ಅಕ್ಷಿತ್ ಕುಮಾರ್ ಸೂಪರ್ ಅಕ್ಕ ಅಂತೇಳಿ. ಅಕ್ಷಿತ್ ಒಂದು ಲೈಕ್ ಕೊಡಿ, ಲೈಕ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಓಕೆ ಓಕೆ ಸಪೋರ್ಟ್ ಸ್ವಾಮಿ. ಓಕೆ ಓಕೆ ಕೊಟ್ಟೆ. ಗೀತಾ ಅಕ್ಕ ನಾನು ಕನ್ನಡ ಮಂಗಳೂರಿಗೆ ಬಂದು ತುಳು ಕಲಿತೆ ಅಂತ ಹೇಳ್ತಾರೆ. ಜಾಸ್ತಿ ಮೆಸೇಜ್ ಹಾಕೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ ಅಂತ ಹೇಳ್ತಾ ಇದ್ದಾರೆ. ರಾಮ ಕೋದಂಡ ರಾಮ ರಾಮ ಪಟ್ಟಾಭಿರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಆಹಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಜೀವ ನೇತ್ರ. ಐಡ್ ಅಂದರೆ ಎಂತ ಸಂಗೀತ ಅಕ್ಕ? ಐಡ್ ಅಂದರೆ ಮೇಲೆ ಕೂತ್ಕೊಳ್ಳೋದು, ಹೋಗಿ ಅಲ್ಲಿ ಮೇಲೆ ಒಂದು ಟ್ಯಾರಿಸ್ ಕಟ್ಟಿದಾರಲ್ಲ ನಾನು ಅಲ್ಲಿ ಮೇಲೆ ಹೋಗಿ ಕೂತ್ಕೊಳ್ಳೋದು, ಅದು ಐಡ್. ನೈಸ್ ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಇಲ್ಲದೆ ಜಾಸ್ತಿ ಮೆಸೇಜ್ ಹಾಕೋಕ್ಕೆ ಆಗಿಲ್ಲ, ಅದಕ್ಕೆ ಬ್ಲೂ ಕೇಳು. ಓಕೆ ಓಕೆ ಅಲ್ಲ ಈಗ ನೀವು ಸಪೋರ್ಟ್ ಮಾಡಿ ಆಯಿತಾ. ಯಾರಿಗಾದ್ರೂ ಗಿಫ್ಟ್ ಕೊಡಲಿಕ್ಕಿದ್ರೆ ಕೊಟ್ಟು ಬಿಡಿ ಆಯಿತಾ ಸಪೋರ್ಟ್ ಸ್ವಾಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಗೀತಾ ನೈಸ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೀತಾನ ನೋಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಹೈಡ್ ಇದ್ದೇನೆ. ಯಾಕೆ ಗೀತಾನ ನೋಡಲಿಕ್ಕೆ ಆಗೋದಿಲ್ಲ? ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಪ್ಪ ದೇವರ ಎಂಥ ಮೆಸೇಜ್. ನಾನು ಸೀದಾ ಇದು ಎಂಥದ ಸ್ವಾಮಿಯವರೇ ಬೇರೆ ಯಾರ್ದು ಮೆಸೇಜ್ ಕಾಣುದಿಲ್ಲ ಸ್ವಾಮಿಯವರೇ. ಸ್ವಲ್ಪ ಮೆಲ್ಲಾಕಿ ಇದು ಗಾಳಿಯಲ್ಲಿ ಓಡ್ತಾ ಇದೆ ಮೆಸೇಜ್. ಹೌದಾ ಗೋಪಾಲ್ ಬ್ರದರ್? ರೀತಿ ಅವ್ರು ನೈಸ್ ಅಂತ ಹೇಳಿದ್ದಾರೆ. ರೀತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಸ್ವಾಮಿ ಪ್ಲೀಸ್ ಸಬ್ ಅಂತ ಹೇಳಿದೆ ನೋಡಿ. ಸ್ವಾಮಿಯವರೇ ನೀವು ಅವರಿಗೆ ಸಬ್ ಆಗಿ ಒಂದು ವರ್ಲ್ಡ್ ಅವರಿಗೆ. ರೀತು ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಟ್ರೈನ್ ಎಲ್ಲಿ ಬ್ರದರ್? ಹೌದೌದು ಟ್ರೈನ್ ಎಲ್ಲಿ ಹೋದ್ರು? ರಿತನ ಯಾಕೆ ಏನೇನು ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ರಿತನ ಎಲ್ಲಿ? ಅದು ಅವಳಿಗೆ ಸಬ್ ಬೇಕಂತೆ. ಅದು ಎಂತ ಮಾರಾಯ, ರೈಲು ಓಡುತ್ತಾ ಉಂಟು. ರೇಖಾ ಅವರು ಬಂದು ರೇಖಾ ಚಾನಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅದಕ್ಕೆ ಸಿಸ್ಟರ್ ನಮ್ಮ ಟ್ರೈನ್ ಬಂದರೆ ಗಾಳಿಯಲ್ಲಿ ತೇಲಿ ಹೋಗುತ್ತೆ. ಬೇರೆಯವರ ಕಮೆಂಟ್. ಹೌದೌದು ಅದು ಸ್ವಲ್ಪ ಸ್ಲೋ ಮಾಡಿ ಆಯ್ತಾ ಟ್ರೈನನ್ನು. ಅದು ಫಾಸ್ಟ್ ಹೋಗಿದೆ ಮಾರ ಟ್ರೈನು. ಯಾರಿಗೆ ಗಿಫ್ಟ್ ಬೇಕು ಎಲ್ಲ ಕೇಳಿ ನೋಡಿ. ವರ್ಲ್ಡ್ ಅವರಿಗೆ ಗಿಫ್ಟ್ ಕೊಡಿ. ಮತ್ತು ರಿತು ಅವರಿದ್ದಾರೆ, ತುಂಬ ಮಂದಿ ಇದ್ದಾರೆ. ಎಲ್ಲರಿಗೂ ಕೂಡ ಗಿಫ್ಟ್ ಕೊಟ್ಟು ಬಿಡಿ ಆಯಿತಾ. ಈ ದುನಿಯಾ एक दुल्हन, ये दुनिया एक दुल्हन, दुल्हन के माथे पे बिंदिया, ये मेरा इंडिया, आई लव माय इंडिया, ये मेरा इंडिया, आई लव माय इंडिया.
ರವಿಕುಮಾರ್ ಅವರೇ ಒಂದು ಲೈಕ್ ಕೊಡಿ, ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಲೈವ್ಗೆ ನಿಂತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಕೊಡಿ ನೋಡಿ, ರೇಖಾ ಚಾನಲ್ ಅವರಿಗೆ ಗಿಫ್ಟ್ ಬೇಕಂತೆ, ಸಪೋರ್ಟ್ ಸ್ವಾಮಿ ಅವರಿಗೆ ಕೊಡಿ, ರೇಖಾಗೆ ಮತ್ತೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಪಾರಿವಾಳ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಸಾಂಗ್ ಬರ್ತದೆ ಮಾರಾಯರೇ ನಿಮಗೆ, ಎಲ್ಲ ಭಾಷೆ ಬರುವುದಿಲ್ಲವ, ನನಗೆ ಸ್ವಲ್ಪ ಬರ್ತದೆ ಅಷ್ಟೇ. ಸಂಜೋತ್ ಅವರು ಬಂದರು. ಸಂಜೋತ್ ಅವರೇ ಒಂದು ಲೈಕ್ ಕೊಡಿ, ಲೈಕ್. ಫಕೀರಪ್ಪ ಅವರು ಆಲ್ ಓಕೆ ಓಕೆ, ಫಕೀರಪ್ಪ ಅವರು ಲೈಕ್ ಕೊಡಿ, ಲೈಕ್. ಓಕೆ ಬಾಯ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗೀತಾ ಸಿಸ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಚಂದು ಆಯಕ್ಕ ಅವರಿ ಅವ್ರು ನಿಂದು ನಂದಿದು ಮಂಗಳೂರು, ನಿಮ್ದು ಎಲ್ಲಿ ಚಂದು? ಚಂದು ಒಂದು ಲೈಕ್ ಕೊಡಿ ಚಂದು, ಬಂದ ತಕ್ಷಣ ಒಂದು ಲೈಕ್ ಕೊಡಿ ಆಯ್ತಾ. ಸಂಜೋತ ಎಕ್ಸ್ಪ್ರೆಸ್ ಬಂದರು ಅಂತ ಹೇಳ್ತಾ ಇದ್ದಾರೆ. ಅವು ಎಕ್ಸ್ಪ್ರೆಸ್ ರೇಖಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರೇಖಾ ಸಿಸ್. ನೋಡಿ ಇಲ್ಲಿ ರೇಖಾ ಸಿಸ್ ಇದ್ದಾರೆ, ಅವರಿಗೆ ಕೂಡ ಚಾನಲ್ಗೆ ಕನೆಕ್ಟ್ ಆಗಿ ಆಯ್ತಾ. ಸುಮ್ನೆ ನಗ್ತಾಳೆ ಸುಮ್ನೆ ಮಿಂಚಾಳೆ ಯಮ್ಮನವೇ ಆಯ್ಲಾಯ್ಲು ಹೃದಯಗಳ ಬ್ರೇಕ್ ಫೈಲು ಆಕ್ಸಿಡೆಂಟ್ ಆಗೋಗಿದೆ. ಹಾಯ್ ಅಕ್ಕ ಕುಡ್ಲಾಡಿ ಬರ್ಸ ಜೋರೆ, ಇನಿ ಒಂಚೂರು ಕಮ್ಮಿಂಡಿ ನವೀನ್ ಒಂಜಿ ಲೈಕ್ ಕೊಡ್ಲೇವೆ. ಗುಡ್ ಈವ್ನಿಂಗ್ ಅಂತ ಹೇಳ್ತದೆ ರೇಖಾ ಸಿಸ್. ಮಾಡ್ತೀನಿ ಕಾಲು ಫಕೀರಪ್ಪ ಅಂತ ಹೇಳ್ತದೆ. ಹೌದು, ಬೆಂಗಳೂರು ಟು ಪಟ್ನಾ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಕ್ಕ, ಪಿನ್ ಐಡಿಗೆ ಸಪೋರ್ಟ್ ಹೇಳಿ. ಹೌದೌದು, ಪಿನ್ ಐಡಿಗೆ ನೋಡಿ, ಪಿನ್ ಐಡಿಗೆ ನನ್ನ ನೆನಪಿಲ್ಲದಿದ್ರು ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ. ಪ್ಲೀಸ್ ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ. ತುಂಬ ಸಪೋರ್ಟ್ ಮಾಡ್ತಾರೆ ರೀತು ಅವರು ಎಲ್ಲರಿಗೂ ಕೂಡ ಗಿಫ್ಟ್ ಕೊಟ್ಟು ಬಿಡ್ತಾರೆ, ಮತ್ತು ಅವರಿಗೆ ರಿಟರ್ನ್ ಮಾಡಿ ಆಯ್ತಾ ಎಲ್ಲರೂ ಕೂಡ. ಥ್ಯಾಂಕ್ ಯು ಸಪೋರ್ಟ್ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಮಲಯಾಳಂ ಸಾಂಗ್ ಹೇಳಿ ಒಂದು. ಮಳೆಯಲ್ಲಿ ಬರುವುದಿಲ್ಲವಾ? ಮಳೆಯಲ್ಲಿ ಬರೋದಿಲ್ಲ. ಊರ್ವಶಿ ಟೇಕ್ ಇಟ್ ಈಸಿ ಪಾಲಿಸಿ, ಅದು ಮಾತ್ರ ಬರ್ತದೆ, ಮತ್ತೆ ಬರುದಿಲ್ಲ. ಗೋಪಾಳ ಮಳೆಯಲ್ಲ ಬೇಕಾ ಹೇಳು ಮಾರಾಯ ಇಲ್ಲಿ. ರೇಖಾ ಅವರು ಬಾಯ್ ಅಂತ, ಬಾಯ್ ರೇಖಾ ಅವರು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸೋ ನೈಸ್ ಲೈವ್, ಥ್ಯಾಂಕ್ ಯು ಅಕ್ಕ. 53 ಲೈಕ್ಸ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರೀತು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು ಮೊದಲು ಮಲಯಾಳಂ ಲೈವ್ಗೆ ಹೋಗ್ತಾ ಇದ್ದೆ. ಹೌದು, ಹಾಗಾದರೆ ನೀವೇ ಒಂದು ಪದ್ಯ ಹಾಕಿರಾ? ಮಳೆಯಲ್ಲಿ ಬರುವುದಿಲ್ಲ ನನಗೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ. ಹೋ ನೀ ಕಡಲಾದರೆ ನಾ ನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ನನಗೆ ಮಲಯಾಳಿ ಬರ್ತದೆ, ನನಗೆ ಬರುವುದಿಲ್ಲ ಅಲ್ವಾ ಗೋಪಾಲ? ಹೌದು ಗೋಪಿ, ವಾವ್ ಸೂಪರ್ ಅಂತೇನೆ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ. ಹೋ ನೀ ಮುಗಿಲಾದರೆ ನಾನವಿಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ ನಲಿಯುವೆ. ఈర ననల జైదు జరే ఏరు చెప్పేరిత్తే సూర్యకంతున ಮುಳುಗುಣ ಪೊರ್ತುಗು ಜೆಪ್ಪೆರೆ ಬಲ್ಲಿಯೇ ನಿಶಾಂತ್. ರೇಖಾ ಅವರು ನೋಡ್ತಿದ್ದಾರೆ. ಸಾವಿರ ಜನುಮೆ ಬರಲಿ ಬೇಡುವುದೊಂದೇ, ನನ್ನವಳಾಗಿರು ನೀನು ಎನ್ನುವುದೊಂದೇ. ಓ
ಒಂದು. ಇಂಗ್ಲಿಷ್ ಬರುವುದಿಲ್ಲವಾ? ಶರತ್ ಕುಮಾರ್ ಅವರು ಒಂದು ಲೈಕ್ ಕೊಡಿಯೇ. ಶರತ್ ಕುಮಾರ್. ಫಕೀರಪ್ಪ ಒಂದು ಲೈಕ್ ಕೊಡಿ. ಕಿರಣ್ ಮಲಗ್ತಾ ಇದ್ದಾರೆ ಮಾರ್ರೆ. ಕಿರಣಿಗೆ ಜೋರ್ ನಿದ್ರೆ. ಜಗದೀಶ್ ಅವರು ಹಾಯ್ ಅಂತಾರೆ. ಜಗದೀಶ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಕಾರ್ 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 ಗೆಲ್ಲೋಡಿ ಕಾರ್, ಕಾರ್ 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 ಗೆಲ್ಲೋಡಿ ಕಾರ್. ಸೊಂಟಕ್ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ನಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ಸು ಲಾರಿ ಎತ್ತಿನ ಗಾಡಿ ಏನೇ ಬರುಡಿ ಹತ್ಕೊಂಡೋಯ್ತಾರೆ. ಕಾರ್ 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 ಗೆಲ್ಲೋಡಿ ಕಾರ್. ಆಯ್ ಸಂಗೀತ ಕೋತಿ ಅಂತ ಹೇಳ್ತಿದ್ದೆ. ಈ ಮರ ಕೋತಿ ಬಂತು ಇನ್ನು. ಪ್ಲೀಸ್ ಸಪೋರ್ಟ್ ರೀತು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನಂದು ನೀನು ಇವಾಗ ಸಾಂಗ್ ಆಡಿ. ನಂದು ನೀನು ಯಾವಾಗ, ನಂದು ನಿಂದು ಇಂದು ಈ ಒಂದೇ ಪೊಯ್ಯಮ್ಮು. ಅದು ಬರುದಿಲ್ಲವಾ? ಅದು ಯಾವ ಸಾಂಗ ಗೊತ್ತಿಲ್ಲ. ಈರು ಬೇಲೆಗೆ ಪೋಪಾರ ಇಜ್ಜಿಯೇ ಯಾನ್ ಹೌಸ್ ವೈಫ್ ಬೇಲೆ ಪೋಪು ಜನ್ ಇತ್ತೆ ಒಂದೇ ಬೇಲೆ ಆತ ನನಗೆ. ಸಪೋರ್ಟ್ ಅಲ್ಲಿದ್ದಾರೆ ಸ್ವಾಮಿ ಅವರು. ಲೈಕ್ ಕೋತಿ ಅಂತೆ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ರೀತು ಸಿಸ್ಟರ್. ಹೌದೌದು ನೋಡಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು ನೀನೇ. ಕಿರಣ್ ಅವರು, ರಾಜೇಶ್ ಅವರು ಫ್ರೆಂಡ್ ನಾನು. ಹೌದಾ ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಕೋತಿ ನನ್ನ ಕಮೆಂಟ್ ಕಾಣಲ್ಲ ನಿಂದನಾ ಮಾಡು ಅಂತ ಹೇಳ್ತಾ ಇದ್ದಾರೆ. ಕಾಣ್ತದೆ ಅಲ್ವಾ ಸ್ವಾಮಿ ಅವರೀಗ. ಸಂಗೀತಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತ್ ಒಂದು ಲೈಕ್ ಕೊಡ್ಲೇವೆ. ಸಂದೀಪ್ ಹಾಯ್ ಅಂತ ಹೇಳಿದೆ. ಹಾಯ್ ಸಂದೀಪ್ ಒಂದು ಲೈಕ್ ಕೊಡಿಯಾ. ಚಾಪರಿ ಉಡುಪಿ ಸಿಸ್ ಬಂದರು. ಹಾಯ್ ಉಡುಪಿ ಸಿಸ್, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತು ಎಲ್ಲರೂ. ಸಲೀಂ ಬಾಯ್ ಒಂದು ಲೈಕ್ ಕೊಡಿ. ಅನುಕೋತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕೋತಿ ವೈರಲ್ ಕಮ್ಮಿ ಆತಲ್ಲ ನಂದಂದಿ. ಕಮ್ಮಿ ಆತನು ಇನ್ನಿಲ್ಲ ಕಮ್ಮಿ ಇತ್ತನು. ನಂದು ನಿಂದು ಇಂದು ಒಂದೇ ಪೊಯ್ಯಮ್ಮು. ಓ ನಂದು ನಿಂದು ಒಂದೇ ರಿದಮ್ ಪೊಯಂ ಇದೆಂತ ಪೋಯಂ. ಅದು ಒಂದೇ ಬರುದು, ಅದಷ್ಟೇ ಬರುದು, ನನಗೆ ಬೇರೆ ಬರೋದಿಲ್ಲ ಮಾರ್ರೆ. ಪೋಯಂ ಇದೆಂತ ಪೋಯಂ. ಹೌದೌದು ಕೋತಿ ನನ್ನ ಹೆಸರನ್ನು ಕರೆಯುವುದು ಅಂತ. ಸಂಗೀತ ಕೋತಿ ಟೀ ಆಯ್ತು. ಆಗಿದೆ. ಉದಯ್ ಶಂಕರ್ ಅವ್ರು ಬಂದರು. ಹಾಯ್ ಸಂಗೀತಕ್ಕ ಅಂತ ಹೇಳಿದೆ. ಉದಯಣ್ಣ ವೆಲ್ಕಮ್. ಉದಯಣ್ಣ ಭಾರಿ ಅಪರೂಪ ಆತಾರೆ. ಉದಯಣ್ಣೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ ಕಾಫಿ ಪರಿಯಾರೆ, ಚಾ ಪರಿಯಾರೆ, ಹಾಯ್ ಆಲ್ ಅಂತ ಹೇಳಿದೆ. ಅನುಕೋತಿ ನನ್ನ ಹೆಸರು ದೊಡ್ಡ ಕೋತಿ ಅಂತ ಹೇಳ್ತಾ ಇದ್ದಾರೆ. ಅನುಸಿಸ್ ಚಾ ಪರಿಯಾರೆ. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರ ಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ, ಮಂದಹಾಸ ಆಹನಲು ಮೇಯ ಶ್ರಾವಣ ಮಾಸ ಮಂದರ ಮಾಯಾಂಗೆ ಮೊಗದ ಸಾರಂಗೆ ಸೋಕಿದೆ ಮುಂಗುರುಳ ಸೋಗೆ. ಚಾಪರಿಯ ಇರ್ನಾಡೆ ಆಂಡಾಂಡು ಚಾ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಉಡುಪಿಸಿಸ್ ಕೋತಿದ್ದು ಈರು ಒಂದು ಇಂಗ್ಲೀಷ್ ಪೋಯಂ ಬುಡ್ಲೆ ಸಂಗೀತಕ್ಕ. ಇಂಗ್ಲೀಷ್ ಬರ್ಪುಜಿ ಇಂಗ್ಲೀಷ್ ಬರ್ಪುಜದೆ ಅವೇ ಬಂಗಾಪಿ. Love me, I hate me, kiss me, I kill me, oh darling please say something to me. ಅವೇ ಒಂಜಿ ಬರ್ತೀನಿ ಪದ್ಯ ಇಂಗ್ಲೀಷ್ದ. ಉದಯ್ ಕೋಟಿ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ.
ಯಾನೆ ಚಾ ಪರಿ ಅಂತ ಹೇಳ್ತೇವೆ. ಅದು ಯಾರಿದು ಕೋತಿ ಅದು ಗೊತ್ತಿಲ್ಲಪ್ಪ. ಅದು ಕೋತಿ ಬಂದಿದೆ ಒಂದು ಝೂಡೆಲ್ಲ ಬಿಟ್ಟದ್ದು. ಏರವು ಕೋತಿ ಅವೇ ಕೋತಿ ಗೊತ್ತಿಜಿ. ನಿಮ್ಮ ಊರು ಯಾವುದು ಸುರೇಶ್ ಅವರೇ? ನಂದು ಊರು ಮಂಗಳೂರು. ಇನ್ನು 10 ನಿಮಿಷ ಇದ್ದೇನೆ ಮತ್ತೆ ಹೋಗುದು. ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಆಯ್ತಾ. ತೇರಾ ಏರಿ ಅಂಬರದಾಗೇನೆ ಸರನಗುತ್ತಾನೆ, ತೇರಾ ಏರಿ ಅಂಬರದಾಗೇನೆ ಸರನಗುತ್ತಾನೆ, ಮರಗಿಡ ತೂಗ್ಯಾವೇ ಹಕ್ಕಿ ಹಾರ್ಯಾವೇ. ಸಂಗೀತ ವೈರಲ್ ಕೋತಿ ಲೈವ್ ನೋಡಿ ಬಂದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಲ್ಲಿ ವೈರಲ್ ಎಲ್ಲ ಹೋಗಿದೆಯಾ? ವೈರಲ್ ಕಡಿಮೆ, ಈಗ ಕಡಿಮೆ ಆಗಿದೆ ವೈರಲ್. ಹೇಳಿ ಹೇಳಿ ಕೋಗಿಲೆ ಇಂಪಾಗಲ, ಅದು ಸ್ವರವೇ ಬರುದಿಲ್ಲವ. ಹೇಳೆ ಮಲ್ಲಿಗೆ ಕಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು, ಹೇಳೆ ಕಂಪಾಗಲ. ಆಜೈನತ ಅಂತೂ ನನ್ನ 10 ನಿಮಿಷ ಪಾತಿರುಚಿ 10 ನಿಮಿಷ ಕಾಲ ಪಟಾಕಿದು ಇದು ಬೆರಿ ಪತ್ಲೆ ಆ ಮಂಗನ ಅಂತ ಹೇಳ್ತಾ ಇದ್ದಾರೆ. ಅವು ಕೋತಿ ಒಲ್ತಂದು ಗೊತ್ತಿಜ್ ಮಾರೆ. ಆಜರಿಗೆ ಬರೋಡು ಅರ್ಧ ಗಂಟೆಗೆ ಹೋಗ್ಬೋದು ಬರೋಡು, ಬೇಗ ಕತ್ತಲೆ ಹಾಕೊಂಡು ಬಕ್ಕ. ಪಟಾಕಿದು ಇದು ಬೆರಿಪತ್ಲೆ ಆ ಮಂಗನ ಮೈನಾಯಿ ಮರೆತಾಯಿತು, ಮನದುಂಬಿ ಹರಿದುಂಬಿತು, ಏಕಾಂತ ಲವಲಕ್ಕೆ ಮೈಗೂಡಿತು, ಹೇಳೆ ಕೋಗಿಲೆ ಎಂಬ. ಅದು ಬರುವುದಿಲ್ಲವ. ನಾನು ಕೋತಿ ನೀನು ಕೋತಿ ಎಲ್ಲ ಕೋತಿಗಳು ಸರ್ ಕೋತಿಗಳು. ಹೌದು, ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ವಾಮಿ ಅವರು. ಸ್ವಾಮಿ ಅದು ಬರುವುದಿಲ್ಲವ ಪದ್ಯ. ಬಂದರೆ ಒಂದು 2 ಹೇಳ್ಬೋದು. ನನ್ನ ಸಾಂಗ್ ಹಾಡು ಒಂದು ಕೋತಿ ಬರ್ತದೆ. ನಿನ್ನ ಸಾಂಗ್ ಯಾವುದಾ? ನಿನ್ನ ಸಾಂಗೇ ಗೊತ್ತಿಲ್ಲ ಮಾರ ನನಗೆ. ಓಕೆ ಬಾಯ್ ಆಲ್. ಥ್ಯಾಂಕ್ ಯು ಸಪೋರ್ಟ್ ಸ್ವಾಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನಾಳೆ ಬೆಳಿಗ್ಗೆ ಲೈವ್ ಉಂಟು, ಎಷ್ಟು ಗಂಟೆಗೆ ಅಂತ ಮತ್ತೆ ಹೇಳ್ತೇನೆ. ಬೆಳಿಗ್ಗೆ ಇಲ್ಲದ್ರೆ ನಾಳೆ ಸಾಯಂಕಾಲ, ಬೆಳಿಗ್ಗೆ ಮಾಡೋದಿದ್ರೆ ಸಾಯಂಕಾಲ ಮಾಡ್ತೇನೆ, ಬೆಳಿಗ್ಗೆ ಮಾಡೋದಾದ್ರೆ 8 ಗಂಟೆಗೆ ಮಾಡ್ತೇನೆ ಲೈವ್. ಬಂದು ಸಪೋರ್ಟ್ ಮಾಡಿದ್ದೆ. ಓಕೆ ಬಾಯ್ ಅದು. ಥ್ಯಾಂಕ್ ಯು ಸೋ ಮಚ್. ಅಕ್ಕ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ, ತಾರೆ ಬಿಂದಿಗೆಯ ಬಿಂದಿಗೆ ಒಡೆದಾರೆ ಮುಂದೆ ತಾಸು, ತಾರೆ ಬಿಂದಿಗೆಯ. ಏರು ಮಾರ್ರೆ ಕೋತಿ, ನಾನು ನಿಮ್ಮ ಎಲ್ಲರ ಪ್ರೀತಿಯ ಕೋತಿ. ಹೌದೌದು, ಏರು ಮಾರ್ರೆ ಅಂತ ಗೊತ್ತು ಮಾರ್ರೆ. ಕೋತಿ ಒಂದು ಉಂಟು ನಮ್ಮ ಅವಳು ಕೋತಿ. 2022 ನೀನು ಆ ಭಗವಂತನ ಕೈಯಲ್ಲಿ ಏನು ಕೇಳ್ತೀಯ? ದೇವರೇ ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೌದೌದು, ಸೌಜನ್ಯನಿಗೆ ನ್ಯಾಯ ಸಿಗಬೇಕೆ, ಯಾಕೆಂದರೆ ಎಷ್ಟು ವರ್ಷ ಆಯಿತು. ಅಕ್ಕ ಬರ್ಪೆ ಬಾಯ್ ಬಂದರೆ. ಓಕೆ ರಕ್ಷಿತ್, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬರ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಉದಯ್ ಕೋತಿ ತುಂಬ ಹೊಟ್ಟೆ ಹಸ್ತಾ ಇದೆ, ಇಲ್ಲಿ ಯಾರು ಹಣ್ಣು ಕೊಡಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಕೇಳಿಸದೆ ಕಲ್ಲಿನಲ್ಲಿ ಕನ್ನಡ ನುಡಿ. ಒಂದು 6 ನಿಮಿಷ ಇದೆ, ಫಾಸ್ಟ್ ಮೆಸೇಜ್ ಹಾಕಿ ಆಯ್ತಾ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. ಪ್ರಸನ್ನ ಅವರು ಬಂದರು. ಹಾಯ್ ಪ್ರಸನ್ನ, ವೆಲ್ಕಮ್. ಒಂದು ಲೈಕ್ ಕೊಡಿ ಪ್ರಸನ್ನ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯ್ತಾ. ಲೈವ್ಗೆ ಬಂದವರು ಲೈಕ್ ಕೊಡಿ. ಹೈಡಲ್ಲಿ ಬೊಂಡ ದೆಪ್ಪುಲೆ ಕೋತಿ ಅಂದಂದು ಬೊಂಡ ದೆಪ್ಪುಲಿ ಬೊಂಡಾಣಲ ಕೊರ್ಲೆ ಮಾರ್ರೆ ಲೈಕ್ ಅಂತ. ಥ್ಯಾಂಕ್ ಯು ಪ್ರಸನ್ನ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡೋದಕ್ಕೆ. ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ, ಐಡಲ್ಲಿ ಇರಬೇಡಿ. ಹೇ ಮೇರೆ ವತನ್ ಕೆ ಲೋಗೋ ಜರಾ ಆಂಖ में बदलो पानी, जो शहीद हुए
ಮುಕುಂದ ಅವರು ಬಂದರು. ಮುಕುಂದ ಅವರೇ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಲೈಕ್ ಕೊಟ್ಟದಾಗಿ. ಉದಯ ಶಂಕರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಭಾಗ್ಯಲಕ್ಷ್ಮಿ ಅವರು ಬಂದರು. ಭಾಗ್ಯಲಕ್ಷ್ಮಿ ಅವರೇ ಹಾಯ್ ವೆಲ್ಕಮ್. ಭಾಗ್ಯಲಕ್ಷ್ಮಿ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಭಾಗ್ಯಲಕ್ಷ್ಮಿ ಅವರೇ. ಎಂಡ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು. ಉದಯ್ ಶಂಕರಯ್ಯ ಅವರು ಭಾಗ್ಯಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಲೈವ್ ಎಂಡ್ ಮಾಡುವ ಟೈಮ್ ಆಯಿತು. ಒಂದು 2-3 ನಿಮಿಷ ಇದ್ದೇನೆ ಅಷ್ಟೇ. ಆಗ 1:30 ಆಗ್ತದೆ, 1:15 ಗಂಟೆ ಆಗ್ತದೆ. ಉದಯ್ ಶಂಕರ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಉದಯ್ ಶಂಕರ್. ಥ್ಯಾಂಕ್ ಯು ಉದಯನ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ. ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೋತಿಗಳೇ ಹೈಡ್ ಕೋತಿಗಳೇ ಅಂತ ಹೇಳ್ತಾ ಇದ್ದಾರೆ. ಬಾಲೇಶ್ ಭೂತನ ಅವರು ಬಂದರು. ನಿಮ್ಮ ಊರು ಯಾವುದು? ನಮ್ಮದು ಊರು ಮಂಗಳೂರು. ಒಂದು ಲೈಕ್ ಕೊಡಿ ಬಾಲೇಶ್ ಅವರೇ. ಸುಧೀಂದ್ರ ಅವರು ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸುಧೀಂದ್ರ ಅವರೇ. ಒಂದು ಲೈಕ್ ಕೊಡಿ ಸುಧೀಂದ್ರ ಅವರೇ. ಒಂದು ಲೈಕ್ ಕೊಡಿ ಆಯಿತಾ. ಸಪೋರ್ಟಲ್ಲಿದ್ದಾರೆ. ಗುಡ್ ಲೈವ್ ಅಂತೇಳಿ ಥ್ಯಾಂಕ್ ಯು. ಬಾಲೇಶ್ ಭೂತನ ಅವರು ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಒಂದು ಲೈಕ್ ಕೊಟ್ಟುಬಿಡಿ. ಒಂದು 3 ನಿಮಿಷ ಉಂಟು ನಾನು. ಲೈಕ್ ಡನ್ ಸಿಸ್ಟರ್. ಓಕೆ ನೈಸ್ ಲೈವ್ ಅಂತೇಳಿ. ಭಾಗ್ಯಲಕ್ಷ್ಮಿ ಅವರೇ ಥ್ಯಾಂಕ್ ಯು ಸೋ ಮಚ್. ಭಾಗ್ಯಲಕ್ಷ್ಮಿ ಅವರೇ ನನ್ನೊಂದು ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ ನೀವು. ಉದಯ್ ಕೋತಿ ಮತ್ತೆ ಏನು ಸಮಾಚಾರ? ಸುಮಕ್ಕ ಲೈವ್ ಬಂತ ಕೋತಿ ನೋಡು ಅಂತ ಹೇಳ್ತಾ ಇದ್ದಾರೆ. ಸುಮಕ್ಕ ಬರ್ತೀರ ಲೈವ್ಗೆ? ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯ ಶಂಕರ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. 3 ನಿಮಿಷ ಇದೆ ಅಷ್ಟೇ, 2.5 ನಿಮಿಷ ಇದೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನೈಸ್ ಗೋಯಿಂಗ್. ಮತ್ತೆ ಹೇಳಬೇಕು ಬಾಲೇಶ್ ಅವರೇ, ಎಂತ ನಿಮ್ಮದು ವಿಶೇಷ ಹೇಳಬೇಕು. ಗುಡ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು ನಟ್ಟೆ. ಯಾವಾಗ ಲೈವ್ ಬರ್ತೀರಾ ಸಿಸ್ಟರ್? ನಾನು ಬೆಳಿಗ್ಗೆ ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ 8 ಗಂಟೆಗೆ ಲೈವ್ ಮಾಡ್ತೇನೆ. ನಾಳೆ ನೋಡಬೇಕು, ನಾಳೆ ಟೈಮಿಂಗ್ಸ್ ನೋಡಿ ಬರ್ತೇನೆ. ನಾಳೆ ಬರ್ತೇನೆ ಲೈವ್ಗೆ. ನಾಳೆ ಎಷ್ಟು ಗಂಟೆಗೆ ಅಂತ ಗೊತ್ತಾಗೋದಿಲ್ಲ. ಬಂದರೆ 8-8:30 ಒಳಗೆ ಬರ್ತೇನೆ. ಮತ್ತು ಬೆಳಿಗ್ಗೆ ಯಾವಾಗಲೂ 8 ಗಂಟೆಗೆ ಇರ್ತದೆ ನನ್ನ ಲೈವ್ ಆಯಿತಾ. ಬನ್ನಿ, ನೀವು ಸಪೋರ್ಟ್ ಮಾಡಿ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರು. ಥ್ಯಾಂಕ್ ಯು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವತಾತ್ಮಜಂ ವಾನರಯುದ್ಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಾಗ್ಯಸಿಸ್ರ ಲೈವ್ 3 ಗಂಟೆಗಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ವಾಯ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬರ್ತೇವೆ ಭಾಗ್ಯಲಕ್ಷ್ಮಿ 3 ಗಂಟೆಗೆಲ್ಲ. ಓಕೆ 3 ಗಂಟೆಗೆ ಭಾಗ್ಯಲಕ್ಷ್ಮಿ ಲೈವ್ ಉಂಟು. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ನೈಸ್ ಲೈವ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು 1 ನಿಮಿಷ ಉಂಟು, ಮತ್ತೆ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ. ಥ್ಯಾಂಕ್ ಯು ಸೋ ಮಚ್ ಅವೇ ಸಪೋರ್ಟ್ ಮೆಸೇಜ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಆಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ದುರ್ಗಾಪ್ರಸಾದ್ ಅವರು ಬಂದರು. ಹಾಯ್ ದುರ್ಗಾಪ್ರಸಾದ್. ವೆಲ್ಕಮ್. ದುರ್ಗಾಪ್ರಸಾದ್ ಅವರು ಒಂದು ಲೈಕ್ ಕೊಡಿ. ದುರ್ಗಾಪ್ರಸಾದ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಗುಡ್ ಗೋಯಿಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಅಯ್ಯೋ ಅಂತ ಹೇಳ್ತಾ ಇದ್ದಾರೆ. ಅಂದು ದುರ್ಗಾಪ್ರಸಾದ್ ಲೇಟ್ ಆ್ಯಂಡ್ ಬನ್ನಾಗಿನ ಅಂತ. ನಾನೇ ಇದು ಭಾರಿ ಅಪರೂಪ ಆತಾರೆ ದುರ್ಗಾಪ್ರಸಾದ್. ಕೊರಿಯಾವೆ. ಓಕೆ ಥ್ಯಾಂಕ್ ಯು. ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ ಬಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ರಜೆ ಇಜ್ಜಿ ಅಕ್ಕ ಅಂದೆ ದುರ್ಗಾಪ್ರಸಾದ್. ರಜೆ ಇಜ್ಜಾ? ಓಕೆ ಎಲ್ಲ ಬರ್ಪೆ ಲೈವ್ಗೆ ಎಲ್ಲ 8 ಗಂಟೆಗೆ ಅಂದು ಗೊತ್ತುಜಿ ಮಾಡಿ ಯಾರು ಎಕಡೆ ಬೈದೆ ದುರ್ಗಾಪ್ರಸಾದ್ ಮಡಿವಾಳ ಅಂತ ಹೇಳ್ತಾ ಇದ್ದಾರೆ. ಇದು ಸಪೋರ್ಟ್ ಮೆಸೇಜಿಗೆ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ನಂಜಿ
ಸೆಕೆಂಡ್ ಉಂಟು 2 ಸೆಕೆಂಡ್ ನನಗೆ ಬಂದ್ ಮಾಡ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾಳೆ ಕೂಡ ನಮ್ಮ ಲೈವ್ ಇದೆ. ಎಷ್ಟು ಗಂಟೆಗೆ ಅಂತ ನಾನು ಹೇಳ್ತೇನೆ. ಬಂದರೆ 8 ಗಂಟೆಗೆ ಬರ್ತೇನೆ, ಇಲ್ಲದಿದ್ದರೆ ಮತ್ತೆ ಲೇಟ್ ಆಗ್ತದೆ. ಹಾಗೆ ನಿಮ್ಮ ಭೇಟಿ ಅಲ್ಲ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ, ನಾಳೆ ಲೈವಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಬಾಯ್ ಆಲ್.